ನಮಸ್ಕಾರ ವೀಕ್ಷಕರೇ, ಶ್ರವಣ ಸ್ವಚ್ಛತಾ ಯಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರಿಗೂ ತಿಳಿಯದಂತೆ ಸಾಕಷ್ಟು ಸಾಧನೆಯನ್ನ ಮಾಡಿರುವಂತಹ ಒಬ್ಬರು ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಸಾಧನೆಯನ್ನ ಮಾಡಿ ಇದೀಗ ದೇಶಕ್ಕೆ ಕೀರ್ತಿಯನ್ನ ತರಲಿಕ್ಕೆ ಹೊರಟಿದ್ದಾರೆ. ಏನು ಇವರು ಯಾರು, ಯಾಕಾಗಿ ಯಾವೆಲ್ಲ ಒಂದು ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಹೆಸರನ್ನ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಮೊದಲಿಗೆ ಶ್ರವಣ್ ಅನ್ನುವ ಈಗಾಗಲೇ ಸೈಕ್ಲಿಂಗ್ನಲ್ಲಿ ವಿಶೇಷ ಸಾಧನೆಯನ್ನ ಮಾಡಿರುವಂತಹ ಶ್ರವಣ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಶ್ರವಣ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಶ್ರವಣ್, ನೀವು ಎಲ್ಲಿಯವರು, ಏನು ನಿಮ್ಮ ಒಂದು ಸಾಧನೆ ಅನ್ನುವಂಥದ್ದು? ಆ್ಯಕ್ಚುಲಿ ಗುರುಪುರ ಅಂತ ನಮ್ಮೂರು, ನಮ್ಮ ಮಂಗಳೂರಲ್ಲಿದೆ. ನಾನು ಇದ್ದಿದ್ದು 2.5 ವರ್ಷದಿಂದ ಡೆಲ್ಲಿಯಲ್ಲಿ ಜಾಬ್ ಮಾಡ್ತಿದ್ದೆ, ನಾರ್ತ್ ಇಂಡಿಯಾದಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಡೆಲ್ಲಿಯಿಂದ. ಸೊ ಎಲ್ಲಿಂದ ಆರಂಭವಾಯಿತು ನಿಮ್ಮ ಒಂದು ಸೈಕ್ಲಿಂಗ್ ಜರ್ನಿ ಅನ್ನುವಂಥದ್ದು? ಡೆಲ್ಲಿಯಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಡೆಲ್ಲಿ, ಹರಿಯಾಣ, ಪಂಜಾಬ್, ಹಿಮಾಚಲ್, ಆಮೇಲೆ ಕಾಶ್ಮೀರ್, ಇವಾಗ 14 ಸ್ಟೇಟ್ ಮತ್ತು 2 ಕಂಟ್ರಿ, ನೇಪಾಲ್, ಭೂತಾನ್. ಇವಾಗ ಇಲ್ಲಿದೆ, ಇನ್ನು 2 ಪೆಂಡಿಂಗ್ ಇದೆ, ಕೇರಳ ಮತ್ತು ತಮಿಳ್ನಾಡು. ಓಕೆ, ಎಲ್ಲಿಂದ ಆರಂಭವಾಯ್ತು ಅಂದರೆ ನಿಮಗೆ ಯಾಕೆ ಸೈಕ್ಲಿಂಗ್ನಲ್ಲಿ ಸಾಕಷ್ಟು ಮಕ್ಕಳು ನಾವು ನೋಡ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ, ಅಭಿರುಚಿಯನ್ನು ವ್ಯಕ್ತಪಡಿಸ್ತಾರೆ. ನೀವು ಯಾಕೆ ಸೈಕ್ಲಿಂಗನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅನ್ನುವಂಥದ್ದು? ಆ್ಯಕ್ಚುಲಿ ನನಗೆ ಸೈಕ್ಲಿಂಗ್ ನಾನು ಮೊದಲಿಂದ ಮಾಡ್ತಿದ್ದೆ. ಸೊ ಇದು ಟ್ರೈನಿಂಗ್ ನಾನು ತೊಗೊಂಡಿದ್ದೀನಿ, ಮೌಂಟೇನ್ ಬೈಕಿಂಗ್ ಇದು ಮತ್ತು ಮೌಂಟೇನ್ ಕ್ಲೈಂಬಿಂಗ್ ಇದು ಟ್ರೈನಿಂಗ್ ಮಾಡಿದ್ದೇನೆ. ಸೊ ಹೈ ಆಲ್ಟಿಟ್ಯೂಡಲ್ಲಿ ಸೈಕ್ಲಿಂಗ್ ಎಲ್ಲ ಮಾಡಿದ್ದೆ ನಾನು. ಸೊ ಇದರಲ್ಲೇ ನನಗೆ ಆಲ್ಮೋಸ್ಟ್ ಡ್ರೀಮ್ ಇತ್ತು ಆಲ್ ಇಂಡಿಯಾ ಕವರ್ ಮಾಡಬೇಕು ಅಂತ. ಇನ್ ಫ್ಯೂಚರ್ ತುಂಬ ಪ್ಲ್ಯಾನ್ ಇದೆ. ಸೊ ಅದನ್ನು ಸೈಕ್ಲಿಂಗಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಮಾಡುವಾಗ ಏನಾದರೂ ಮೆಸೇಜ್ ಕೊಡಬೇಕಲ್ಲ, ಇಲ್ಲಾಂದರೆ ಅದು ಯೂಸ್ ಇಲ್ಲ. ಸೊ ನಾನು ಆವಾಗ ನನಗೆ ಒಂದೇ ತಲೆಯಲ್ಲಿ ಬಂದಿದ್ದರೆ ಸ್ವಚ್ಛ ಭಾರತ್. ಸೊ ಎಲ್ಲ ರೀತಿಯಲ್ಲಿ ಸ್ವಚ್ಛ ಭಾರತ್ ಇದು ಮಾಡಿದ್ದಾರೆ, ತುಂಬ ಮಂದಿ ಮಾಡಿದ್ದಾರೆ, ಸೈಕ್ಲಿಂಗಲ್ಲೂ ಮಾಡಿದ್ದಾರೆ ನನಗಿಂತ ಮುಂಚೆ. ಬಟ್ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಒಂದು ಪ್ಲೇಸ್ಗೆ ಹೋಗಿ ಅದನ್ನ ಕ್ಲೀನ್ ಮಾಡಿ ಮತ್ತೆ ಅದು ಹಾಗೆ ಅಲ್ಲಿ ಕಸ ನೆಕ್ಸ್ಟ್ ಡೇ ಬೀರುತ್ತೆ. ಸೊ ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ ಡಸ್ಟ್ಬಿನ್ನ ಕೊಡಬೇಕು, ಆ ಥರ ಏನು ಪ್ಲ್ಯಾನ್ ಇತ್ತು. ಬಟ್ ನನ್ನ ಫಂಡ್ ಇರಲಿಲ್ಲ. ಸೊ ನಾನು ಎಲ್ಲಿ ಡಸ್ಟ್ಬಿನ್ ಇಲ್ಲ, ಯಾವ ಶಾಪಲ್ಲಿ ಡಸ್ಟ್ಬಿನ್ ಇಲ್ಲ, ಅಲ್ಲಿ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ. ಜನ ಇಡ್ತಿದ್ರು, ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕೆಲವು ಕಡೆ ತುಂಬ ಇಟ್ಟಿದ್ದಾರೆ. ಇವಾಗಲೂ ನನ್ನ ಹತ್ರ ಕಾಂಟ್ಯಾಕ್ಟಲ್ಲಿದ್ದಾರೆ, ಕಾಲೆಲ್ಲ ಮಾಡ್ತಾರೆ ಅವರು. ಓಕೆ, ಇವಾಗ ನೀವು ಹೇಳಿದರೆ ಸ್ವಚ್ಛತಾ ಅಭಿಯಾನ, ಸ್ವಚ್ಛತಾ ಕಾರ್ಯ ಏನಿದೆ ಅದು ನಾನು ಥೀಮಾಗಿ ತಗೊಂಡು ಇವಾಗ ಸೈಕ್ಲಿಂಗ್ ಆರಂಭ ಮಾಡಿರುವಂಥದ್ದು ಅಂತ. ದಕ್ಷಿಣ ಕನ್ನಡದಲ್ಲಿ, ಅದು ಕೂಡ ಗುರುಪುರದಲ್ಲಿ ಜನಿಸಿರುವ ನೀವು ಡೆಲ್ಲಿಯಲ್ಲಿ ಏನು ವರ್ಕ್ ಮಾಡ್ತಾ ಇದ್ರಿ? ನೆಕ್ಸ್ಟ್ ಯಾವಾಗ ನಿಮಗೆ ಈ ಥಾಟ್ಸ್ ಬಂತು, ನಾನು ಈ ಥರ ಒಂದು ಸ್ವಚ್ಛ ಭಾರತ ಯೋಜನೆಯನ್ನು ಇಟ್ಕೊಂಡು ಒಂದು ಸೈಕ್ಲಿಂಗ್ ಮಾಡಬೇಕು ಅನ್ನುವಂಥದ್ದು? ಆ್ಯಕ್ಚುಲಿ ನಾನು ಕಾಮರ್ಸ್ ಕಂಪನಿಯಲ್ಲಿ ಜಾಬ್ ಮಾಡ್ತಿದ್ದೆ ಆ್ಯಸ್ ಅ ಟೀಮ್ ಲೀಡರ್ 1 ವರ್ಷದಿಂದ. ಅದಕ್ಕಿಂತ ಮುಂಚೆ ನಾನು ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ಮೊದಲಿಂದ ನನ್ನ ಡ್ರೀಮ್ ಇತ್ತು ಈ ಥರ ಕ್ರಾಸ್ ಕಂಟ್ರಿ ಮಾಡಬೇಕು ಅಂತ. ಸೊ ಅದೇ ಇನ್ಸ್ಪಿರೇಷನ್ ಅದೇ. ಮತ್ತು ನನಗೆ ಯಾರು ಇನ್ಸ್ಪಿರೇಷನ್? ಈಗ ಹೇಳಿದರೆ ಇನ್ಸ್ಪಿರೇಷನ್ ಯಾರು ಇಲ್ಲ, ಕಾಮನ್ ಮ್ಯಾನ್. ಈಗ ಸೈಕಲ್ ರೋಡ್ ಸೈಡಲ್ಲಿ ರಿಕ್ಷಾ ಬಿಡ್ತಾರಲ್ಲ ಸೈಕಲ್, ಅವ್ರ ಇನ್ಸ್ಪಿರೇಷನ್. ಮತ್ತು ದಿನ ಬಳಕೆಗೆ ಸೈಕಲ್ ಯೂಸ್ ಮಾಡ್ತಾರೆ ನಾರ್ಮಲ್, ಅವ್ರ ಇನ್ಸ್ಪಿರೇಷನ್. ಯಾರು ದೊಡ್ಡ ಸೆಲೆಬ್ರಿಟಿ ಅಲ್ಲ, ಅವರನ್ನೇ ಇನ್ಸ್ಪಿರೇಷನ್ ತೊಗೊಂಡು ನಾನು ಮಾಡಿದ್ದು. ನಾನು ಫಸ್ಟ್ ಸೈಕಲ್ ಇದ್ದು ನಾನು ಗೇರ್ಲೆಸ್, ಅದರಲ್ಲಿ 4000 ಮಾಡಿದ್ದೀನಿ. ಅದರಲ್ಲಿ ಹಿಮಾಲಯ ಅದೆಲ್ಲ ಕವರ್ ಮಾಡಿದ್ದೀನಿ. ಮತ್ತು ಲೇ ಲದ್ದಾಖು ಯಾರು ಇದ್ರವರೆಗೂ ಗೇರ್ಲೆಸ್ಸಲ್ಲಿ ಮಾಡಿರಲಿಲ್ಲ. ಸೊ ನಾನು ಅದು ಮಾಡಿದ್ದೇನೆ ಗೇರ್ಲೆಸ್ಸಲ್ಲಿ. ಓಕೆ, ಇವಾಗ ನೀವು ಡೆಲ್ಲಿಯಿಂದ ಆರಂಭಗೊಂಡಿರುವಂಥದ್ದು ಸುಮಾರು 14 ಸ್ಟೇಟ್ಗಳನ್ನು ಕವರ್ ಮಾಡಿದ್ದೀರಿ. ತಮಿಳುನಾಡು ಮತ್ತು ಕೇರಳ ಮಾತ್ರ ಪೆಂಡಿಂಗ್ ಇದೆ ಅಂತ. ಈಗಾಗಲೇ ಎಷ್ಟು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ದೀರಿ ಅನ್ನುವಂಥ? ನಾನು 9400 ಸಮಥಿಂಗ್ ಆಗಿದೆ. ಸೊ ಇನ್ನು 10,200 ಟಾರ್ಗೆಟ್ ನಾನು. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿದ್ದು ಗೋಲ್ಡನ್ ಕ್ವಾಡ್ರಿಲೇಟರ್, ಅಂದರೆ ಆಲ್ 4 ಡೈರೆಕ್ಷನ್ಸ್. ಸೊ ಇವಾಗ ನಾನು 3 ಡೈರೆಕ್ಷನ್ಗೆ ಎಂಡ್ ಮಾಡ್ತೀನಿ ಅಂತ. ಫಂಡ್ ಇಲ್ಲ, ಸೊ ಸ್ಪಾನ್ಸರ್ಶಿಪ್ ಇಲ್ಲ. ಸೊ ಅದೇ ಪ್ರಾಬ್ಲಮ್. ನಾನು ಮಧ್ಯ ಎಲ್ಲ ಜಾಬ್ ಮಾಡಿ ಹಾಗೆ ಮತ್ತು ಕೆಲವ್ರ ಹತ್ರ ಹೆಲ್ಪ್ ತೊಗೊಂಡು ಮಾಡಿದ್ದು. ಹಾಗೆ ನನಗೆ ಇವಾಗ ಎಷ್ಟು ಟೈಮ್ ಆಗಿದೆ, ಇಲ್ಲಾಂದರೆ ಇದನ್ನು 2 ಮಂತಲ್ಲಿ ಕಂಪ್ಲೀಟ್ ಮಾಡ್ಬೋದು. ಓಕೆ, ಇವಾಗ ನೀವು ಹೇಳ್ತಿದ್ದೀರಿ ನಾನು ಡೆಲ್ಲಿಯಲ್ಲಿ ಒಂದು ಪ್ರತಿಷ್ಠಿತ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಈ ವರ್ಕ್ ನೀವೀಗಾಗಲೇ ಸೈಕ್ಲಿಂಗ್ ಮಾಡೋದ್ರಿಂದ ಸಾಕಷ್ಟು ಒಂದು ರಾಜ್ಯವನ್ನು ಕ್ರಮಿಸ್ತಾ ಇರೋದ್ರಿಂದ ನಿಮಗೆ ಒಂದು ಟೈಮ್ ಸಿಗುತ್ತಾ ಕೆಲಸಕ್ಕೆ ಹೋಗಲಿಕ್ಕೆ? ಸೊ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀರಿ ಅನ್ನುವಂಥದ್ದು? ಅಲ್ಲ, ಇವಾಗ ನನಗೆ ಕೆಲಸಕ್ಕಿಂತ ಜಾಸ್ತಿ ನಾಲೆಜ್ ಸಿಕ್ಕಿದೆ. ಲೈಫ್ ಅಂದರೆ ಏನು ಅಂತ ಅಂತೂ ಗೊತ್ತಾಗಿದೆ. ಅದೇ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ, ತುಂಬ ವಿಷಯದಲ್ಲಿ ಇರ್ಬೋದು. ಜನ ಹೇಗಿದ್ದಾರೆ, ಇಂಡಿಯಾದಲ್ಲಿ ಏನು ನಡೀತಾ ಇದೆ, ಯಾವ ಸೈಡಲ್ಲಿ ಜನ ಹೇಗಿದ್ದಾರೆ, ಅದೆಲ್ಲ ಗೊತ್ತಾಗಿದೆ. ಮತ್ತು ಒಂದೇನೆಂದರೆ ನನಗೆ ಈ ಜರ್ನಿಯಲ್ಲಿ ನನಗೆ ದೇವರು ಇದ್ದಾನೆ ಅಂತ ಗೊತ್ತಾಗಿದೆ. ತುಂಬ ರೀತಿ ನನಗೆ ಹೆಲ್ಪ್ ಆಗಿದೆ ಈಚ್ ಆ್ಯಂಡ್ ಎವ್ರಿ ಡೇ.
ಓಕೆ. ಈಗ ಹಾಗಾದ್ರೆ ಕೆಲಸವನ್ನ ಯಾವ ತರ ನಿಭಾಯಿಸ್ಕೊಂಡು ಬರ್ತಾ ಇದ್ದೀರಾ ಅಂತ? ಇಲ್ಲ, ಇವಾಗ ನಾನು ಕೆಲಸ ಮಾಡ್ತಿಲ್ಲ, ಅದಕ್ಕೆ ರಿಸೈನ್ ಕೊಟ್ಟು ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ. ಫಸ್ಟಿಗೆ ಡೆಲ್ಲಿಯಲ್ಲಿ ಯಾವ ಒಂದು ಪೋರ್ಷನ್ ಇಂದ ನೀವು ಸ್ಟಾರ್ಟ್ ಮಾಡಿದ್ದು, ಎಲ್ಲಿಂದ ಆರಂಭವಾಗಿರುವಂತದ್ದು? ನಾನು ಫಸ್ಟ್ ಇದ್ದಿದ್ದು ಮಧ್ಯಪ್ರದೇಶಲ್ಲಿ, ಇಂದೋರಲ್ಲಿ. ನಾನು ಇಂಜಿನಿಯರಿಂಗ್ ಡ್ರಾಪ್ ಮಾಡಿ ಕಾಲ್ ಸೆಂಟ್ರಲ್ಲಿ ಜಾಬ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ನಾನು ಸೇಲ್ಸ್ ಫೀಲ್ಡ್ಗೆ ಹೋದೆ. ಅಲ್ಲ, ಇವಾಗ ಸೈಕ್ಲಿಂಗ್ ಆರಂಭಿಸಿರುವಂತದ್ದು ಹೇಳಿದ್ರೆ ಡೆಲ್ಲಿಯಿಂದ ಸ್ಟಾರ್ಟ್ ಮಾಡಿದ್ದು ಅಂತ. ಸೊ ಯಾವ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡಿದ್ರಿ? ಡೆಲ್ಲಿ ನಾನು ಪ್ರಾಪರ್ ಗುರ್ಗಾಂವ್, ನಾನು ಇದ್ದಿದ್ದ ಪ್ಲೇಸ್ ಗುರ್ಗಾಂವ್. ಓಕೆ. ಯಾರು ಸಪೋರ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ನಿಮಗೆ? ಫ್ರೆಂಡ್ಸ್ ಎಲ್ಲ ಇದ್ರು ಅಲ್ಲಿ. ಸೊ ನನಗೆ ಫಸ್ಟ್ ದುಡ್ಡಿರಲಿಲ್ಲ, ಅವಾಗ ನಾನು ಫೈನಾನ್ಷಿಯಲಿ ವೀಕ್ ಆಗಿದೆ, ನಾನು ಲೈಫಲ್ಲೂ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಹಾಗೆ ನಾನು ಯಾವ ಸೈಕಲ್ ಇತ್ತು ಅದನ್ನೇ ಇಟ್ಕೊಂಡು ಟ್ರಾವೆಲ್ ಮಾಡಿದ್ದು. ಸೊ ಅಲ್ಲಿಂದ ಟ್ರಾವೆಲ್ ಮಾಡುವ ನನ್ನ ಫ್ರೆಂಡ್ ಒಬ್ಬರು 15,000 ಮತ್ತು ಬ್ಯಾಗ್ ಅದೆಲ್ಲ ಹೆಲ್ಪ್ ಮಾಡಿದ್ರು ನನಗೆ. ಸೊ ಅದನ್ನ ಏನಾಯ್ತು ಅಂದರೆ ಹರಿಯಾಣದಲ್ಲಿ ಯಾರೋ ಬ್ಯಾಗ್ ಮಿಸ್ ಮಾಡಿದ್ರು. ಸೊ ಆಮೇಲೆ ನಾನು ಏನಿಲ್ಲದೆ ಟ್ರಾವೆಲ್ ಮಾಡಿದೆ, ಜಾಕೆಟ್ ಇಲ್ಲ, ಮಳೆ ಬಂದರೆ ಏನಿಲ್ಲ, ಅಂದರೆ 2 ಕ್ಲೋತ್ಸ್ ಇತ್ತು, ಒಂದು ಪ್ಯಾಂಟು ಮತ್ತೊಂದು ಶಾರ್ಟ್ಸ್ ಇತ್ತು. ಸೊ ಅದಲ್ಲೇ ಕಂಟಿನ್ಯೂ ಮಾಡಿ ಹಿಮಾಚಲ್ಗೆ ಹೋದೆ. ಮತ್ತು ಮಿಡ್ಲ್ ನಾನು ಊಟಕ್ಕೆಲ್ಲ ಇದು ಸಿಖ್ ಗುರುದ್ವಾರ, ಟೆಂಪಲ್ ಹಾಗೆಲ್ಲ ತುಂಬ ಕಡೆ ಸ್ಟೇ ಮಾಡಿ ಅಲ್ಲಿಂದ ನಾನು ಹಿಮಾಚಲ್ ಬಂದು, ಹಿಮಾಚಲಲ್ಲಿ ನನಗೆ ಕರ್ನಾಟಕದವರೊಬ್ಬರು ಪರಿಚಯ ಆದರು. ಸೊ ಅವಾಗ ನಂದು ಕರ್ನಾಟಕ ಫ್ಲ್ಯಾಗ್ ಇತ್ತು ನನ್ನ ಸೈಕಲಲ್ಲಿ. ಸೊ ಅದನ್ನು ನೋಡಿ ಅವರು ರೆಕಗ್ನೈಸ್ ಮಾಡಿ ನನಗೆ ಅದು ಒಂದು ಪ್ರತಿಷ್ಠಿತ ಪೇಜ್ ನಮ್ಮ ಕರ್ನಾಟಕ ಫೋಟೋಗ್ರಾಫರ್ಸ್ ಅಂತ. ಸೊ ಅವರು ನನಗೆ 7,000 ಹೆಲ್ಪ್ ಮಾಡಿ ಮತ್ತು ಅವ್ರದ್ದು ಪೇಜಲ್ಲೆಲ್ಲ ಹಾಕಿ ಟೋಟಲ್ ನನಗೆ 8,000-9,000ವರೆಗೂ ಬಂದು ನಾನು ಆಲ್ಮೋಸ್ಟ್ ಏನೆಲ್ಲ ಇಕ್ವಿಪ್ಮೆಂಟ್ ಇದೆ, ಟೆಂಟ್, ರಿಪೇರಿಂಗ್ ಕಿಟ್, ಅದೆಲ್ಲ ಬಟ್ಟೆ ಎಲ್ಲ ತೊಗೊಂಡು ಅಲ್ಲಿಂದ ಹಿಮಾಚಲ್ ಲೇಹ್ದಾಗ ಕಂಪ್ಲೀಟ್ ಮಾಡಿ ಕಾಶ್ಮೀರಿಗೆ ಬಂದದ್ದು. ಕಾಶ್ಮೀರಿಂದ ಇದು ಶ್ರೀನಗರ್ಗೆ ಹೋಗಿದ್ದೇನೆ. ಇಷ್ಟುವರೆಗೆ ಯಾವುದೇ ಸೈಕ್ಲ್ ಶ್ರೀನಗರ್ಗೆ ಹೋಗಲಿಲ್ಲ. K2K ಮಾಡುವಾಗೆಲ್ಲ ಜಮ್ಮುವಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಪ್ರಾಪರ್ ಶ್ರೀನಗರ್ಗೆ ಹೋಗಿ ಅಲ್ಲಿ ಫ್ಲ್ಯಾಗ್ ವಾಶ್ ಮಾಡಿ ಅಲ್ಲಿ ನಾನು ಫ್ಲ್ಯಾಗ್ ನೋಡಿ ಒಂದು ಕಡೆ ಹಿಡಿದಿದ್ರು. ಸೊ ಕಲ್ಲು ಬಿಸಾಡಿದ್ದಾರೆ. ಸೊ ಅಲ್ಲಿಂದ ನಾನು ಮತ್ತೆ CRPF ಹೆಲ್ಪ್ ತೊಗೊಂಡು ಸೇಫಾಗಿ ಮತ್ತೆ ಪಂಜಾಬ್, ಹರಿಯಾಣ. ಎಲ್ಲಿ ಫ್ಲ್ಯಾಗ್ ಇದು ಮಾಡಿದಾಗ ನಿಮಗೆ? ಶ್ರೀನಗರಲ್ಲಿ ನಾನು ಪ್ರಾಪರ್ 6 o'clock ಹೋಗಿ. ಯಾರು ಆ ಥರ ತೊಂದರೆ ಕೊಟ್ಟರು ಅಲ್ಲಿ? ಅಂದರೆ ಲೋಕಲ್ ಜನ ಅಷ್ಟು ಇದಿಲ್ಲ ಅವರಿಗೆ, ದೇ ಆರ್ ಅಗೇನ್ಸ್ಟ್ ಇಂಡಿಯಾ. ಸೊ ಹಾಗೆ ನಾನು ದಾಲ್ ಲೇಕ್ ಅಂತ ಇದೆ ಅಲ್ಲಿ ಪ್ರಾಪರಾಗಿ ಒಂದು 6 o'clock ಆಗುವಾಗ ಹಾಸ್ಟ್ ಮಾಡಿ ಫ್ಲ್ಯಾಗ್ನೊಳಗಿಟ್ಟು ಮತ್ತೆ ಸ್ವಲ್ಪ ಸಿಟಿ ಏರಿಯಾ ಕ್ರಾಸ್ ಮಾಡಿ ಮತ್ತೆ ಇಡಬೇಕಾದ್ರೆ ನನಗೆ ಅಟ್ಯಾಕ್ ಮಾಡಿದ್ದಾರೆ ಕಲ್ಲು ಮತ್ತು ಪಟಾಕಿ ಬಿಸಾಡಿದ್ದಾರೆ. ಆ ಟೈಮ್ ಅದನ್ನ ಯಾವ ತರ ಫೇಸ್ ಮಾಡಿದ್ರಿ ನೀವು? ಅಂದರೆ ನಾನು ಆ್ಯಕ್ಚುಲಿ ಈ ಥರ ಸ್ಲೋಪಲ್ಲಿದ್ದೆ. ಸೊ ಅದು ನನಗೆ ಸ್ವಲ್ಪ ಬೆನಿಫಿಟ್. ಅಲ್ಲಿಂದ ಮುಂದೆ ಹೋಗುವಾಗ ಅಲ್ಲಿ CRPF ಕ್ಯಾಂಪ್ ಇತ್ತು. ಸೊ ಅವ್ರ ಹತ್ರ ಹೇಳಿದ್ರು ಈ ಥರ ಆಯ್ತು ಅಂತ. ಅವ್ರು ಹೇಳಿದ್ರು ನೀವು ಫ್ಲ್ಯಾಗನ್ನು ಸ್ವಲ್ಪ ಇವಾಗ ಒಳಗಡೆ ಇದೆ, ಯಾಕಂದರೆ ಇಲ್ಲಿ ಈಗ ಸರಿ ಇಲ್ಲ. ಸೊ ನೀವು ಈ ಪ್ಲೇಸ್ಗೆ ಹೋಗಿ ಮತ್ತೆ ಹಾಕಿ ಅಂತ ಹೇಳಿ. ಸೊ ನಾನು ಅದನ್ನು ಆ ಪ್ಲೇಸ್ಗೆ ಹೋಗಿ ಮತ್ತೆ ಹೋಗಿ ಯಾರೋ ಬೈಕಲ್ಲಿ ಬಂದರು, ಅದು ಶ್ರೀನಗರ್ ಗಾಡಿ ಅದು. ಸೊ ಅವರು ಫ್ಲ್ಯಾಗ್ನೇ ಕಿತ್ಕೊಂಡು ಹೋದ್ರು. ನಂತರ ಮತ್ತೆ ಫ್ಲ್ಯಾಗ್ ಇರಲಿಲ್ಲ. ಮತ್ತು ಮುಂದೆ ನಾನು ರಾಮ್ಬನ್ ಅಂತ ಒಂದು ಜಾಗ ಇದೆ, ಸೊ ಅಲ್ಲಿ ಬಂದು ಹೊಸ ಫ್ಲ್ಯಾಗ್ ಪರ್ಚೇಸ್ ಮಾಡಿ ಮತ್ತೆ ಅದನ್ನು ಹಾಕಿಕೊಂಡಿದ್ದೆ. ಓಕೆ. ಆ ಒಂದು ಈಗಾಗಲೇ ಅಲ್ಲೊಂದು ಬಾರ್ಡರ್ ಆಗಿರೋದ್ರಿಂದ ಜನರು ಪಾಕಿಸ್ತಾನದವ್ರು ಇರ್ತಾರೆ. ಸೊ ಅಲ್ಲಿ ಸದಾ ಫೈಟ್ ಆಗ್ತಿರುವಂಥದ್ದು ನಮ್ಮ ಭಾರತ ದೇಶದ ಸೈನಿಕರು ಅದೆಷ್ಟು ಅಲ್ಲಿ ಹೋರಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ರಿಯಾಲಿಟಿ ಏನಂದರೆ ಅಲ್ಲಿ ಆ್ಯಕ್ಚುಲಿ ಸ್ಟೋನ್ ತಿನ್ನೋದು ಇಂಡಿಯನ್ ಆರ್ಮಿ ಅಲ್ಲ, ಸ್ಟೋನ್ ಬೀಳೋದಲ್ಲಿ CRPF ಅವರಿಗೆ. ಸೊ CRPF ಅವರಿಗೆ ಏನು ಸೆಕ್ಯೂರಿಟಿ ಇಲ್ಲ, ಅವರು ಎಲ್ಲ ಅಂದ್ರಲ್ಲಿ ಮಲ್ಕೊತಾರೆ, ಅಂದರೆ ಟಾಯ್ಲೆಟ್ ಪಕ್ಕ, ಅವ್ರಿಗೇನು ಸೇಫ್ ಇಲ್ಲ ಅವರಿಗೆ. ಸೊ ಆ್ಯಕ್ಚುಲಿ ಇಂಡಿಯನ್ ಆರ್ಮಿ ಏನಿದೆ ಅವರಿಗೆ ಕ್ಯಾಂಪ್ಸ್ ಇದೆ. ಸೊ ಅವ್ರು ಅಷ್ಟಲ್ಲಿ ಓಪನ್ ಆಗಿ ಬರೋದಿಲ್ಲ, ಅಲ್ಲಿ ಓಪನ್ ಆಗಿರೋದಂದ್ರೆ CRPF. ಸೊ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ಅಲ್ಲಿ CRPF ಆ್ಯಕ್ಚುಲಿ ಕಲ್ಲು ತಿನ್ನೋದು, ಇಂಡಿಯನ್ ಆರ್ಮಿ ನೆಕ್ಸ್ಟ್ ಬರೋದು. ಸೊ ಫಸ್ಟಲ್ಲಿ ಗ್ರೌಂಡಲ್ಲಿ ಇರೋದಂದರೆ CRPF. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಓಕೆ. ಇವಾಗ ಇಂಡಿಯಾದಲ್ಲಿ ನಾವು ಬರೋದಾದರೆ 14 ಸ್ಟೇಟ್, ಒಂದೊಂದು ಸ್ಟೇಟಿಗೂ ನೀವು ಹೇಳಿದ್ರಿ ನನಗೆ ಸಾಕಷ್ಟು ಅನುಭವ ಕೊಟ್ಟಿದೆ, ನಿಜ ಜೀವನ ಹೇಗೆ ಅಂತ ನನಗೆ ಗೊತ್ತಾಗಿದೆ ಅನ್ನುವಂಥದ್ದನ್ನು ನೀವು ತಿಳಿಸಿದ್ರಿ. ಹಾಗಿದ್ರೆ ಒಂದೊಂದು ರಾಜ್ಯಕ್ಕೂ ಹೋಗುವಾಗ ನಿಮ್ಮ ಅನುಭವ ಹೇಗಿತ್ತು? ಪ್ರತಿಯೊಂದು ರಾಜ್ಯದಲ್ಲಿ ಏನು ಬದಲಾವಣೆ ಕಂಡ್ರಿ ನೀವು ಅಂತ? ತುಂಬ ಬದಲಾವಣೆ ಆಗಿದೆ. ಕೆಲವು ರಾಜ್ಯದಲ್ಲಿ ಅಂದರೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ಕೆಲವು ರಾಜ್ಯದಲ್ಲಿ ಇನ್ಫಿಲ್ಟ್ರೇಷನ್ ಜಾಸ್ತಿ ಇದೆ. ಲೈಕ್ ವೆಸ್ಟ್ ಬೆಂಗಾಲಲ್ಲಿ ನಾನು ಹೈಯೆಸ್ಟ್ ಜನರನ್ನು ವೆಸ್ಟ್ ಬೆಂಗಾಲಲ್ಲಿ ಬಾಂಗ್ಲಾದೇಶ ಅವರು ನೋಡಿದ್ದೀನಿ, ಓಪನ್ ಆಗಿ ಸುತ್ತಾಡ್ತಾರೆ. ಸೊ ಕೆಲವು ಪ್ಲೇಸಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಲೈಕ್ ನಿಮ್ಮದು ಪಂಜಾಬ್ ಹರಿಯಾಣದಲ್ಲಿ ನಾನು ಪಂಜಾಬ್ ಹರಿಯಾಣದಲ್ಲಿ ಇರುವಾಗ ನಂತರ ಬರೀ 30 ರೂಪಾಯಿ ಇದ್ದಿದ್ದು. ಸೊ ಅದರಲ್ಲಿ ನಾನು ಅವ್ರಿಗೆಲ್ಲ ನನಗೆ ಹೆಲ್ಪ್ ಮಾಡಿದೆ, ಗುರುದ್ವಾರದಲ್ಲಿ ಊಟ ಕೊಡೋದು ಆ ರೀತಿ. ಬಟ್ ಒಂದಿನ ಏನಾಗಿತ್ತು ಅಂದರೆ ನಾನು ನೈಟಲ್ಲಿ ಹೋಗುವಾಗ, ಸೊ 11 o'clock ಏನಾಗಿತ್ತು, ನನಗೆ ಆವಾಗ ಗುರುದ್ವಾರ ಕಾಣಲಿಲ್ಲ. ಸೊ ಮುಂದೆ ಹೋಗುವಾಗ ಒಬ್ಬರ ಹತ್ರ ಕೇಳಿದೆ ಇಲ್ಲಿ ಅದು ಗುರುದ್ವಾರ ಇದೆಯಾ ಅಂತ ನನಗೆ ಸ್ಟೇ ಮಾಡಲಿಕ್ಕೆ. ಸೊ ಅವ್ರು ಹೇಳಿದ್ರು ನಿಮಗೆ ಗುರುದ್ವಾರ ಇಲ್ಲ, ಬಟ್ ಅಲ್ಲಿ ಮುಂದ್ಗಡೆ ಹೋದರೆ ಅಲ್ಲಿ ಮುಸ್ಲಿಂ ಮಸ್ಜಿದ್ ಇದೆ, ಅಲ್ಲಿ ಹೋಗಿ ನೀವು ಕೂತ್ಕೊಳ್ಳಿ, ಬೆಳಿ ಅಲ್ಲಿ ಕವಾಲಿ ಆಗ್ತಾಯಿದೆ ಫಂಕ್ಷನ್ ಅಂತ. ಸೊ ನಾನು ಅಲ್ಲಿ ಹೋಗಿ ಕೂತ್ಕೊಂಡೆ.
ಫಂಕ್ಷನ್ ಆಗ್ತಿತ್ತು. ಮಧ್ಯ ಮಳೆ ಬಂದ ತಕ್ಷಣ ಅವ್ರಿಗೆ ಬಂದ್ ಮಾಡಿದರು. ಸೊ ಅಲ್ಲಿ ಅದು ಪೆಂಡೋಲ್ ಏನಿತ್ತು ಅದೆಲ್ಲ ಹಾರೋಯ್ತು. ಸಣ್ಣದು ಏನು ಹೇಳ್ತಾರೆ, ಸಣ್ಣ ಮಸ್ಜಿದ್ ಅದು. ಸೊ ಅಲ್ಲಿ ಜಾಗ ಇರಲಿಲ್ಲ ಮಲ್ಕೊಳ್ಳಿಕ್ಕೆ. ನಾನು ಈಚೆ ಪಕ್ಕದಲ್ಲಿ ಒಂದು ಫ್ಲೈಓವರ್ ಇತ್ತು. ಫ್ಲೈಓವರಲ್ಲಿ ಬಂದೆ, ನಾನು ಆಲ್ಮೋಸ್ಟ್ ಕಣ್ಣೆಲ್ಲ ಡಿಮ್ ಆಗಿತ್ತು, ಅಷ್ಟು ನಿದ್ದೆ ಬರ್ತಾಯಿತ್ತು. ಸೊ ಏನು ಮಾಡಿದೆ, ಪ್ಲಾಸ್ಟಿಕ್ ಕವರ್ ಇತ್ತು, ಅದನ್ನು ಹಾಕಿದೆ, ಮಲಗಿದೆ. ಬೆಳಿಗ್ಗೆ ನೋಡುವಾಗ ಅಲ್ಲಿ ಫುಲ್ ಯೂರಿನೇಷನ್ ಸ್ಮೆಲ್ ಬರ್ತಾಯಿತ್ತು, ಅಂದರೆ ಮೂತ್ರ ಮಾಡಿದ್ದು. ಸೊ ನಾನು ನೋಡುವಾಗ ಅದು ಮೂತ್ರ ಮಾಡೋ ಪ್ಲೇಸ್. ನನಗೆ ಯಾವಾಗ ಗೊತ್ತಾಯಿತು ನಿದ್ದೆ ನಮ್ಮನ್ನು ಎಲ್ಲೂ ಮಲಗಿಸುತ್ತೆ ಅಂತ. ಓಕೆ, ಸಾಕಷ್ಟು ಕಷ್ಟಪಟ್ಟಿದ್ದೀರಿ. ಸೊ ಯಾವ ಥರ ನೀವು ಸಪೋರ್ಟನ್ನು ಬಯಸ್ತಾ ಇದ್ದೀರಾ? ನಿಮಗೆ ಈಗ ಸಾಕಷ್ಟು ಕನಸುಗಳಿದೆ. ಈಗಾಗಲೇ ಕಂಟ್ರಿಯಲ್ಲಿ 2 ದೇಶವನ್ನು ನೀವು ಪ್ರತಿನಿಧಿಸಿದ್ದೀರಾ, ಅಂದರೆ ಅಲ್ಲಿಗೆ ಹೋಗಿದ್ದೀರಾ, ಸೈಕ್ಲಿಂಗ್ ಮಾಡಿದ್ದೀರಾ. ಸೊ ಇನ್ನು ಎಲ್ಲೆಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀರಿ? ಯಾವ ರೀತಿ ದಕ್ಷಿಣ ಕನ್ನಡದ ಜೊತೆಗೆ ಕರ್ನಾಟಕದ ಜೊತೆಗೆ ನಮ್ಮ ದೇಶವನ್ನು ಯಾವ ಥರ ಅಲ್ಲೂ ಕೂಡ ತೋರಿಸ್ಕೋಬೇಕು, ಸ್ವಚ್ಛತಾ ಯೋಜನೆಯನ್ನು ಅಲ್ಲಿಗೂ ಕೂಡ ನೀವು ತರಬೇಕು ಅಂತ ಅಂದ್ಕೊಂಡಿದ್ದೀರಿ? ಇಲ್ಲ, ಇವಾಗ ನಾನು ನೆಕ್ಸ್ಟ್ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡೋದು ಎನ್ವೈರ್ಮೆಂಟ್ ಬಗ್ಗೆ ಒಂದು ಸೈಕಲ್ ಟೂರ್ ಮಾಡಬೇಕು ಅಂತ ಇದ್ದೇನೆ. ಅದು ಇನ್ನೂ ಟೈಮ್ ಬೇಕು ಅದಕ್ಕೆ. ಅದು 95 ಕಂಟ್ರೀಸ್ ಅಲ್ಲಿ ಹೋಗಿ ಎನ್ವೈರ್ಮೆಂಟ್ ಬಗ್ಗೆ ಇದು ಮಾಡಿ ಸೈಕಲ್ ಟೂರ್, ಅದ್ರ ಜೊತೆ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೇನೆ. ಮತ್ತು ನೆಕ್ಸ್ಟ್ ಇಯರ್ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೇನೆ ಮಯನ್ಮಾರ್, ಥೈಲ್ಯಾಂಡ್ ಮತ್ತು ಮಲೇಷ್ಯಾ ಸೈಕ್ಲಿಂಗ್ ಮಾಡಬೇಕು, ಅದು ರೆಕಾರ್ಡ್ ಮಾಡಬೇಕು ಅಂತ. ಸೊ ಸ್ಪಾನ್ಸರ್ ಇಲ್ಲ, ನೋಡ್ತೇನೆ ಏನಾಗುತ್ತೆ. ಮತ್ತು ಅದ್ರ ಜೊತೆ ನಾನು ಮೌಂಟೇನ್ ಕ್ಲೈಂಬಿಂಗ್ ಕಂಪ್ಲೀಟ್ ಮಾಡಿದ್ದೇನೆ. ಎವರೆಸ್ಟ್ ಸಬ್ಮಿಷನ್ ಮಾಡಬೇಕು ಅಂತ ಒಂದು ಡ್ರೀಮ್ ಇದೆ. ಸೊ ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ರಿ ಮೌಂಟ್ ಎವರೆಸ್ಟ್ ಏರಬೇಕು, ನನಗೆ ಸೈಕ್ಲಿಂಗ್ ಮಾಡಬೇಕು ಅಂತ. ಸೊ ಇದಕ್ಕೆ ಏನು ಬೇಕಾಗುತ್ತೆ ಮೈನ್ ಆಗಿ? ಯಾವ ಥರ ನಿಮಗೆ ಕಷ್ಟ ಆಗ್ತಾ ಇರುವಂಥದ್ದು ಅಂತ? ಯಾಕಂದರೆ ಜನರಿಗೆ ನೀವು ಸ್ಪಾನ್ಸರ್ ಬೇಕು, ನನಗೆ ಈ ಥರ ನನಗೆ ಸಪೋರ್ಟ್ ಇದ್ದರೆ ನಾನು ಮಾಡಬಲ್ಲೆ, ಪ್ರತಿನಿಧಿಸಬಲ್ಲೆ, ನನಗೆ ಹೋಗ್ಬೇಕನ್ನೋ ಡ್ರೀಮ್ಸ್ ಇದೆ, ಇಷ್ಟೆಲ್ಲ ಹೇಳ್ತೀರಿ. ಯಾವ ಥರ ಅದು ನಿಮಗೆ ಬೇಕಾಗುತ್ತೆ ಸಪೋರ್ಟ್? ಯಾವ ರೀತಿ ಸಪೋರ್ಟ್ ಕೊಟ್ಟರೆ ನಿಮಗೆ ಈಸಿ ಆಗುತ್ತೆ ಅನ್ನುವಂಥದ್ದು? ಮೌಂಟ್ ಎವರೆಸ್ಟ್ ಬೇಕಂದರೆ ಮೌಂಟ್ ಎವರೆಸ್ಟ್ ಇವಾಗ ನಾನು ಆಲ್ಮೋಸ್ಟ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಅದಕ್ಕೆ ಬೇಕಾಗೋದ್ರಿಂದ ಇಕ್ವಿಪ್ಮೆಂಟ್ ಮತ್ತು ಅದು ಕ್ಲೈಮ್ ಮಾಡಬೇಕಂದ್ರೆ ಟೋಟಲ್ ಆಗಿ 30 lakhsವರೆಗೂ ಕಾಸ್ಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಇವಾಗ ನನ್ನ ಟ್ಯಾಲೆಂಟ್ನ ಬೇರೆ ರೀತಿ ತೋರಿಸ್ಬೇಕಂದ್ರೆ ಇವಾಗ ಸಣ್ಣ ಸಣ್ಣ ಪೀಕ್ನ ಕ್ಲೈಮ್ ಮಾಡಿ ಯಾರಾದರೂ ಸ್ಪಾನ್ಸರ್ಸ್ ಗೆದ್ದು ಅದನ್ನು ನನ್ನ ಟ್ಯಾಲೆಂಟ್ನ ತೋರಿಸ್ಬೇಕು. ಸೊ ಅದಕ್ಕೆ ಇವಾಗ ನಾನು ತಯಾರಿ ಮಾಡ್ತೀನಿ. ಇವಾಗ ಹಿಮಾಚಲ್ಗೆ ಹೋಗಿ ಅಲ್ಲಿ ಯಾವುದೆಲ್ಲ ಪೀಕ್ ಇದೆ, ಟೆಕ್ನಿಕಲ್ ಪೀಕ್, ಅದನ್ನ ಸಬ್ಮಿಷನ್ ಮಾಡಿ ಅದರದ್ದೊಂದು ಡಾಕ್ಯುಮೆಂಟ್ರಿ ಮಾಡಿ ಅವರಿಗೆ ಸಬ್ಮಿಟ್ ಮಾಡ್ತೇನೆ. ಆಫ್ಟರ್ 4-5 years ನಾನು ಅದು ಟ್ರೈ ಮಾಡ್ತೇನೆ. ಓಕೆ, ಇವಾಗ ಯಾವ ಥರ ಅದನ್ನು ಹತ್ತುವಂಥದ್ದು, ಅದರಲ್ಲಿ ಏನು ಕಷ್ಟ ಇರುತ್ತೆ, ಯಾವ ಥರ ಮಾಡಬೇಕಾಗುತ್ತೆ ಅದು ಅಂತ? ಯಾಕಂದರೆ ಅದರ ಪರ್ಫೆಕ್ಟ್ ಒಂದು ಇಮೇಜ್ ಜನರಿಗೆ ಕೂಡ ಸಿಕ್ಕಿದ್ರೆ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಎವರೆಸ್ಟಲ್ಲಿ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಆಕ್ಸಿಜನ್ ಇಲ್ಲ. ಸೊ 30 days ನೀವು ಅದು ಪೀಕ್ ಇದರಲ್ಲಿರಬೇಕು. ಸೊ ತುಂಬ ಟಫ್ ಇದೆ ಅದು. ಅದಕ್ಕೆ ನಿಮಗೆ ಬ್ರೀತಿಂಗ್ ಫಸ್ಟ್ ಆಫ್ ಆಲ್ ನೀವು ಅದರಲ್ಲಿ ಹೋಲ್ಡ್ ಇರಬೇಕು, ಮತ್ತು ಗ್ರಿಪ್, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೆ ಹತ್ಬೋದು. ಮತ್ತು ಕಾಸ್ಟ್ ಕೂಡ ಅಷ್ಟೇ ಅದರಲ್ಲಿ. ಮತ್ತು ನಿಮಗೆ ಗ್ಯಾರಂಟಿ ಇಲ್ಲ, ನೀವು ರಿಟರ್ನ್ ಬರ್ತೀರಾ ಅಷ್ಟು ದುಡ್ಡು ಕೊಟ್ಟು 30 lakhs ಕೊಟ್ಟು ನೀವು ಅದು ರಿಟರ್ನ್ ಬರ್ತೀರಿ ಅಂತ ಗ್ಯಾರಂಟಿ ಇಲ್ಲ. ಸೊ ಆ ಥರ ಓಕೆ, ಕಷ್ಟ ಇದೆ ಅಂತ ಕಷ್ಟ. ಅಂದರೆ ಅಲ್ಲಿ ನಿಮಗೆ ಗಾಳಿ ಬರುತ್ತದೆ, ಅವಲೆನ್ಸ್ ಅಂತ ಹೇಳಿದರೆ. ಅದು ಒಂದು ಅವಲೆನ್ಸ್ ಬಂದರೆ ನೀವು ಎಷ್ಟು ಮೇಲೆ ಹೋಗಿದ್ರು ಒಂದು ಅವಲೆನ್ಸಲ್ಲಿ ಸತ್ತೋಗ್ಬೋದು. ಆ ಥರ ಓಕೆ. ತುಂಬ ಇವಾಗ ಹಿಮಾಚಲ ಅಥವಾ ಅದ್ಯಾಕಂದ್ರೆ ಐಸ್ ಮಿಶ್ರಿತ ಇದಾಗಿರೋದ್ರಿಂದ ಆ ಥರ ಉಳಿದ ಇವಾಗ ರಾಜ್ಯಗಳಿಗೆ ನೀವು ವಿಸಿಟ್ ಕೊಟ್ಟಾಗ ಯಾವ ಥರ ಅನುಭವ ಇದೆ? ಈಗಾಗಲೇ ಹೇಳಿದರೆ ಪಂಜಾಬ್ ಆಗಿರ್ಬೋದು, ರಾಜ್ಯ ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಅಂತ. ಸೊ ಇನ್ನು ಯಾವ ಕಡೆ ನಿಮಗೆ ಈ ಥರ ಹೆಲ್ಪ್ ಸಿಕ್ಕಿದೆ, ಜೊತೆಗೆ ಎಲ್ಲಿ ಕಷ್ಟ ಆಗಿದೆ ನಿಮಗೆ ಅನ್ನುವಂಥದ್ದು? ನಾನು ಮತ್ತೆ ಹಿಮಾಚಲ್ಗೆ ಹೋದೆ. ಹರಿಯಾಣದಿಂದ ಕೆಳಗಡೆ ಬರುವಾಗ ಸೈಕಲ್ ಆಲ್ಮೋಸ್ಟ್ ಎಲ್ಲ ಹಾಳಾಗಿತ್ತು. ಅದು ಬ್ಯಾಕ್ ಸೈಡ್ ಟೈರ್ ಪಂಬಲ್ ಆಗ್ತಿತ್ತು ಅದ್ರದ್ದು. ಸೊ ನಾನು ಚಂಡೀಗಢ ಬರುವಾಗ ನಾನು ಆಲ್ಮೋಸ್ಟ್ ಇವಾಗ ಕ್ವಿಟ್ ಮಾಡಬೇಕು ಅಂತ ಅಂದ್ಕೊಂಡೆ. ನಾನು ಇವಾಗ ಕ್ವಿಟ್ ಮಾಡಿ ನಾನು ಡೈರೆಕ್ಟ್ ಡೆಲ್ಲಿಗೆ ಹೋಗ್ತೇನೆ ಅಂದ್ಕೊಂಡೆ. ಸೊ ಅದರಲ್ಲಿ ನಾನು ಈಗ ಸ್ಟೋರಿ ಹಾಕಿದ್ದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದನ್ನು ನೋಡಿ ನನ್ನೊಬ್ಬರು ಫ್ರೆಂಡ್ ಇದ್ದರು ಚಂಡೀಗಢಲ್ಲಿ, ಅವರು ಬಂದು ನನಗೆ ಸೈಕಲ್ ಅದು ಬ್ಯಾಕ್ ಸೈಡ್ ಇದು ಎಲ್ಲ ಹೆಲ್ಪ್ ಮಾಡಿ ಮತ್ತು ನಾನು ಅಲ್ಲಿಂದ UPಗೆ ಮಾಡಿದೆ. UPಯಲ್ಲಿ ನಾನು ಆ್ಯಕ್ಚುಲಿ ರಿಯಲ್ ಟ್ಯಾಲೆಂಟನ್ನು ರೆಕಗ್ನೈಸ್ ಮಾಡಿದ್ದೆ. ಅಲ್ಲೆಲ್ಲ ತುಂಬ ಹೆಲ್ಪ್ ಮಾಡಿ, ಅಲ್ಲಿ ಮೀಡಿಯಾದಲ್ಲಿ ಇರ್ಬೋದು, ನ್ಯಾಷನಲ್ ಮೀಡಿಯಾದಲ್ಲಿ ನಂದೆಲ್ಲ ಇಂಟರ್ವ್ಯೂ ಅರೇಂಜ್ ಮಾಡಿದ್ದಾರೆ. ಸೊ ಅಲ್ಲಿ ನಾನು ಮತ್ತೆ ಲಕ್ನೋ ರೀಚ್ ಆಗುವಾಗ ಸೈಕಲ್ ಅದು ಆಲ್ಮೋಸ್ಟ್ ಮತ್ತು ಫಸ್ಟ್ ಇದು ಸೈಕಲ್ ಎಲ್ಲ ಹಾಳಾಗೋಯ್ತು. ಸೊ ಅದು ಫಿಟ್ಟೇ ಇರಲಿಲ್ಲ. ಇನ್ನು ಫರ್ದರ್ ಇದು ಮಾಡಬೇಕಂದ್ರೆ ನೇಪಾಳ ಹೋಗ್ಬೇಕಂದ್ರೆ ಫುಲ್ ಮೌಂಟೇನ್, ಅಲ್ಲಿ ಹೋಗೋಕ್ಕೆ ಅದು ಫಿಟ್ ಇರಲಿಲ್ಲ. ಸೊ ಆವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬರು ಫ್ರೆಂಡು ನಮ್ಮ MLA ಇದ್ದಾರೆ ಭರತ್ ಶೆಟ್ಟಿ ಅಂತ. ಸೊ ಅವ್ರಿಗೆ ಹೇಳಿದರು, ಅವರು ಬಂದು ಅವರೇ ನನಗೆ ಕಾಲ್ ಮಾಡಿದರು, ಈ ಥರ ನಾನು ಭರತ್ ಶೆಟ್ಟಿ ಮಾತಾಡ್ತಿದ್ದೀನಿ, ನಿಮಗೆ ಹೆಲ್ಪ್ ಬೇಕಾದರೆ ಕೇಳಿ ಹೇಳಿ. ಮತ್ತು ಅಲ್ಲಿ ಲಕ್ನೋವಲ್ಲಿ ಅವ್ರದ್ದು ಫ್ರೆಂಡ್ ಇದ್ದರು, ಅವ್ರ ಥ್ರೂ ನನಗೆ 15,000 ಅರೇಂಜ್ ಮಾಡಿ ಅವರು ಸೆಕೆಂಡ್ ಸೈಕಲ್ ಅವರು ಗಿಫ್ಟ್ ಮಾಡಿದ್ದಾರೆ. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್.
ಶ್ರವಣ್ ಸ್ವಚ್ಛತಾ ಯಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಅವರು ಹೇಳ್ತಾ ಇದ್ರು, ದಕ್ಷಿಣ ಕನ್ನಡದಲ್ಲೂ ಕರಾವಳಿಯಲ್ಲಿ ಹುಟ್ಟಿದಂತಹ ಶ್ರವಣ್ ಸಾಕಷ್ಟು ಸುಮಾರು 14 ರಾಜ್ಯಗಳನ್ನು ಕ್ರಮಿಸಿ ಇದೀಗ 95 ದೇಶಗಳನ್ನು ಒಂದು ರೀಚ್ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ಸಪೋರ್ಟಿನ ಅಗತ್ಯ ಇದೆ. ಸ್ಪಾನ್ಸರ್ಗಳು ಸಿಕ್ಕರೆ ಖಂಡಿತವಾಗಿ ಅದನ್ನು ಮಾಡಿ ತೋರಿಸ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಅವರು ಯಾವ ಥರ ಅದಕ್ಕೆ ಒಂದು ಟ್ರೈನಿಂಗನ್ನು ತಗೊಂಡಿದ್ದಾರೆ, ಯಾವ ಥರ ಅದಕ್ಕೆ ರೆಡಿ ಆಗಿದ್ದಾರೆ, ಅದನ್ನು ಕೂಡ ಕೇಳೋಣ. ಈಗ ಹೇಳಿದ್ರಿ 95 ದೇಶಗಳನ್ನು ನಾನು ಸೈಕ್ಲಿಂಗ್ ಮಾಡಿ ಕ್ರಮಿಸಬೇಕು ಅಂತ. ಅದಕ್ಕಿಂತ ಮುಂಚೆ ಮಾತಾಡ್ತೀನಿ. ಈಗ ಹೇಳಿದ್ರಿ ಕರಾವಳಿಯಲ್ಲಿ ನೀವು ಹುಟ್ಟಿರುವಂಥದ್ದು, ಇಲ್ಲಿಯ ಶಾಸಕರು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ. ಸೊ ಅವರು ಯಾವ ಥರ ನಿಮ್ಮನ್ನ ಕಾಂಟ್ಯಾಕ್ಟ್ ಆದ್ರು, ಅವರಿಗೆ ಹೇಗೆ ಗೊತ್ತಾಯ್ತು ನಿಮ್ಮ ಬಗ್ಗೆ? ಸೋಷಿಯಲ್ ಮೀಡಿಯಾದಲ್ಲಿ ಒಬ್ರು ಫಾಲೋವರ್ ಇದ್ರು, ಶಿವಚರಣ್ ಭಟ್ ಅಂತ. ಸೊ ಅವರು ನನಗೆ ಹೇಳಿದ್ರು, ನಾನು ನಿಮ್ಮ MLA ಮಾತಾಡ್ತೀನಿ ಅಂತ. ಸೊ ನಾನು ಯಾವುದೇ ಪಾಲಿಟಿಷಿಯನ್ ಡೈರೆಕ್ಟ್ ಆಗಿ ಇದು ಮಾಡಲಿಲ್ಲ, ಯಾಕೆಂದರೆ ನನಗೆ ನನ್ನ ಜರ್ನಿನ ಪೊಲಿಟಿಕಲ್ ಆಗಿ ತಗೊಳ್ಳೋಕೆ ಇಷ್ಟ ಇಲ್ಲ. ಸೊ ಅಂದರೆ ಆ ಥರ ಪಬ್ಲಿಸಿಟಿ ನನಗೆ ಬೇಡ. ಸೊ ನನಗೆ ಏನಂದರೆ ನನ್ನ ಗೋಲ್ ರೀಚ್ ಆಗಬೇಕು, ನಮ್ಮ ಕಂಟ್ರಿ ಕ್ಲೀನ್ ಆಗಬೇಕು ಅಷ್ಟೇ. ಸೊ ಅವ್ರು ಹೇಳಿದರು, ಏನಾಗಲ್ಲ, ಅವ್ರು ಆ ಥರ ಇಲ್ಲ, ಸೊ ನೀವು ಕಾಲ್ ಮಾಡಿ ನಾನು ಕೇಳ್ತೀನಿ ಅಂತ. ಸೊ ಅದೇ ಥರ ಅವರು ನಾನು ಹೇಗೆ ಅವ್ರು ಹೇಳಿದ್ದಾರೆ ಅದೇ ಥರ ಇತ್ತು, ಸಿಂಪಲ್ ಆಗಿ. ಸೊ ನಾನು ಅವರೇ ಯಾರು ಬೇರೆಯವರಾದರೆ ಒಂಥರ ಹೈ ಪಿಚ್ಚಲ್ಲಿ ಮಾತಾಡ್ತಾರೆ. ಸೊ ಅವ್ರು ಲೋ ಪಿಚ್ಚಲ್ಲಿ ಮಾತಾಡಿ ನನ್ನ ಹತ್ರ ಇಂಟ್ರೊಡ್ಯೂಸ್ ಮಾಡಿ, ಸೊ ಅವರೇ ಹೆಲ್ಪ್ ಮಾಡಿದರು. ಓಕೆ. ಸೊ ಫಸ್ಟ್ ಟೈಮ್ ಒಂದು ಶಾಸಕರು ಫೋನ್ ಮಾಡಿದಾಗ ಯಾವ ಥರ ನಿಮ್ಮ ಬಗ್ಗೆ ನಿಮಗೆ, ಅಂದರೆ ನೀವು ಹೇಳಿದ್ರೆ ನನಗೆ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ, ಸೊ ನನ್ನ ಗೋಲ್ ಏನು ರೀಚ್ ಆಗಬೇಕು ಅದೇ ನನ್ನದೊಂದು ಗುರಿ ಅನ್ನುವಂಥದ್ದು, ಅದೇ ರೀಚ್ ಆಗಬೇಕು ಅನ್ನುವಂಥದ್ದು. ಸೊ ಒಬ್ಬರು ಶಾಸಕರು ನಿಮ್ಮನ್ನು ಗುರುತಿಸಿದ್ದಾರೆ ಅಂದರೆ, ಒಬ್ಬರು ರಾಜಕೀಯ ವ್ಯಕ್ತಿ ನಿಮ್ಮನ್ನು ಗುರುತಿಸಿದ್ದಾರೆ ಅಂದರೆ ಯಾವ ಥರ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಆಯಿತು ಅನ್ನುವಂಥದ್ದು? ಖುಷಿ ಆಯಿತು, ಎಲ್ಲೋ ಅನಿಸ್ತು ನಾನೇನೋ ಮಾಡ್ತಾ ಇರೋ ಕೆಲಸ ಅಂದರೆ ಫಲ ಕೊಡ್ತಾ ಇದೆ ಅಂತ. ಸೊ ಆ ಥರ ಒಂದು ಖುಷಿ ಆಯಿತು ನನಗೆ. ಓಕೆ. ಇನ್ನು ಈಗಾಗಲೇ 95 ದೇಶಗಳನ್ನು ಕ್ರಮಿಸಬೇಕು, ಸೈಕ್ಲಿಂಗ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಅದಕ್ಕೆ ಕೂಡ ಸಾಕಷ್ಟು ತಯಾರಿಗಳು ಬೇಕೇ ಆಗುತ್ತೆ. ಸೊ ಯಾವ ಥರ ಟ್ರೈನಿಂಗ್ ಇದಕ್ಕೆ ಬೇಕು, ಏನೆಲ್ಲ ಟ್ರೈನಿಂಗಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅನ್ನುವಂಥದ್ದು? ಸೊ ಇದಕ್ಕೆ ನಂದು ಬೇರೆ ಥರ ಟ್ರೈನಿಂಗ್ ಮಾಡಿದ್ದೆ. ನಾನು ಆ್ಯಕ್ಚುಲಿ ಇದು ಸೈಕ್ಲಿಂಗಲ್ಲಿ ತುಂಬ ಕ್ಯಾಟಗರಿ ಇರುತ್ತೆ. ಸೊ ನಂದು ಕ್ಯಾಟಗರಿ ಬಂದು ಮೌಂಟೇನ್ ಬೈಕಿಂಗ್. ಸೊ ನಾವು ಮೌಂಟೇನಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಿದ್ದೇನೆ. ಶಿಮ್ಲಾದಲ್ಲಿ ವೀಕೆಂಡೆಲ್ಲ ಹೋಗಿ ಅಲ್ಲಿ ಲೋಕಲ್ ಜೊತೆ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದೆ. ಅಂದರೆ ವರ್ಸ್ಟ್ ರೂಟಲ್ಲಿ ಕಲ್ಲಲ್ಲೆಲ್ಲ, ಮತ್ತು ಹೈ ಆಲ್ಟಿಟ್ಯೂಡಲ್ಲಿ ಮಾಡಿದ್ದೀನಿ. ಸೊ ಅಂದರೆ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ರೀತಿ ವೆದರ್ ಇರುತ್ತೆ. ಸೊ ಡೆಲ್ಲಿಯಲ್ಲಿ ನಾನು ಮಾಡಿದ್ದೆ. ಡೆಲ್ಲಿಲಿ ಅಂದರೆ ಸಮ್ಮರ್ ಟೈಮಲ್ಲಿ 45-50ವರೆಗೂ ಹೋಗುತ್ತೆ ವೆದರ್. ಮತ್ತು ನಾನು ಜೈಪುರ ಆ ಸ್ಟ್ರೆಚ್ ಎಲ್ಲ ಮಾಡಿದ್ದೇನೆ. ಸೊ ಎಲ್ಲ ರೀತಿ ವೆದರ್ಗೂ ನಾನು ಸೆಟ್ ಆಗಿದೆ. ಬಟ್ ಒಂದೇ ಪ್ರಾಬ್ಲಮ್, ನನಗೆ ಸ್ಪಾನ್ಸರ್ ಇಲ್ಲ. ಬಟ್ ನನಗೆ ಸ್ಪಾನ್ಸರ್ ಸಿಕ್ಕಿದ್ದು ನಾನು ಖಂಡಿತ ಮಾಡ್ತೇನೆ. ನನಗೆ ಮಾಡುವಷ್ಟು ಇದಿದೆ, ಶಕ್ತಿ ಇದೆ. ಓಕೆ. ಕಾನ್ಫಿಡೆಂಟ್ ಹೇಳ್ತಾ ಇದ್ದೀರಾ. ಸ್ಪಾನ್ಸರ್ ಸಿಕ್ಕರೆ, ನನಗೆ ಯಾರಾದರೂ ಸಪೋರ್ಟ್ ಮಾಡುವವರಿದ್ದರೆ ಖಂಡಿತವಾಗಿ ನಾನು ಮಾಡೇ ಮಾಡ್ತೀನಿ, ದೇಶಕ್ಕೆ ಕೀರ್ತಿಯನ್ನು ತರಿಸ್ತೀನಿ. ಜೊತೆಗೆ ಒಳ್ಳೊಳ್ಳೆ ಮೆಸೇಜ್ಗಳನ್ನು ಹೊತ್ತು, ಈಗ ಎನ್ವೈರ್ಮೆಂಟ್ ಬಗ್ಗೆ ಒಂದು ಮೆಸೇಜನ್ನು ಹೊತ್ಕೊಂಡು ಈ 95 ದೇಶಗಳನ್ನು ಕ್ರಮಿಸ್ಲಿಕ್ಕಿದ್ರೆ. ಅದಕ್ಕಿಂತ ಮುಂಚೆ ಮೌಂಟ್ ಎವರೆಸ್ಟ್ ಕೂಡ, ಮೌಂಟ್ ಎವರೆಸ್ಟ್ 5 ವರ್ಷ ಆದಮೇಲೆ ಅದು ನಾನು ಟ್ರೈನಿಂಗ್ ತೊಗೊಂಡಿದ್ದೀನಿ. ಓಕೆ. ಈ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ರಿ, ಮೌಂಟ್ ಎವರೆಸ್ಟ್ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿ ನಾನು ಹತ್ತಬೇಕು ಅಂತ. ಸೊ ಅಂಥ ಸಂದರ್ಭದಲ್ಲೂ ಕೂಡ ರಿಸ್ಕ್ ಇರಲ್ವಾ? ಈಗ ಡಾಕ್ಯುಮೆಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು ಅಂತ ಅಂದ್ರಿ ಸ್ಪಾನ್ಸರ್ ಸಿಗಬೇಕಾದ್ರೆ. ಸೊ ಆ ಡಾಕ್ಯುಮೆಂಟ್ರಿ ಮಾಡೋ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಹತ್ತಬೇಕು, ನಾವು ಕ್ಲೈಮ್ ಮಾಡಬೇಕು. ಸೊ ಅದು ಯಾವ ಥರ ರಿಸ್ಕ್ ಇರುತ್ತೆ ಹಾಗಿದ್ರೆ ಅಂತ ಹೇಳಿದ್ರಿ. ಹಿಮಾಚಲಲ್ಲಿ ನಾನು ಹತ್ತುವಾಗ ಸೋಲೋ ಒಬ್ಬನೇ ಹತ್ತಲ್ಲ, ಅದಕ್ಕೆ ಗೈಡ್ಸ್ ಬೇಕು. ಒಬ್ಬರೇ ಹತ್ತೋದು ತುಂಬ ಕಷ್ಟ. ನಾನು ಆ್ಯಕ್ಚುಲಿ ಲೋಕಲ್ ಅಲ್ಲ, ಲೋಕಲ್ ಆದರೆ ಅವ್ರಿಗೆ ಈಸಿ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವ್ರ ಜೊತೆ ಹೆಲ್ಪ್ ತೊಗೊಂಡು ನಾನು ಮಾಡ್ತೀನಿ. ಅವ್ರ ಜೊತೆಗೆ ನಾನು ವೀಡಿಯೋ ತೆಗೆಯೋದು ಅದೆಲ್ಲ ಮಾಡ್ತೀನಿ. ಬಟ್ ಎವರೆಸ್ಟಲ್ಲಿ ಏನಂದರೆ ಅಲ್ಲೆಲ್ಲ ರೀತಿ ಫೆಸಿಲಿಟಿ ಇದೆ. ಬಟ್ ಹತ್ತೋದೊಂದಷ್ಟು ರಿಸ್ಕ್, ಬಟ್ ಎಲ್ಲ ರೀತಿ ಫೆಸಿಲಿಟಿ ಇದೆ. ಅಲ್ಲಿ ಶೆರ್ಫಾಸ್ ಇರ್ತಾರೆ, ಮತ್ತು ಎಲ್ಲ ರೀತಿ ನಿಮಗೆ ಕನೆಕ್ಟಿವಿಟಿ ಇದೆ. ಬಟ್ ಬೇರೆ ಈ ಹಿಮಾಚಲಲ್ಲಿರೋ ಪೀಕಲ್ಲಿ ಯಾವುದೇ ರೀತಿ ಕನೆಕ್ಟಿವಿಟಿ ಇಲ್ಲ. ನೀವು 20-25 ಡೇಸ್ ಮೌಂಟೇನಲ್ಲಿ ಇರಬೇಕು ವಿದೌಟ್ ಎನಿ ಕನೆಕ್ಟಿವಿಟಿ. ಬಟ್ ಎವರೆಸ್ಟಲ್ಲಿ ಆ್ಯಕ್ಚುಲಿ ನೋಡೋದಾದರೆ ಕನೆಕ್ಟಿವಿಟಿ ಬೇರೆ ವಿಷಯದಲ್ಲಿ ಈಸಿ ಇದೆ, ಬಟ್ ಕ್ಲೈಂಬಿಂಗ್ ಒಂದೇ ಟಫ್ ಅಷ್ಟೇ. ಸೊ ಅದು ಯಾವ ಥರ, ಆ ಕ್ಲೈಂಬಿಂಗ್ ಯಾವ ಥರ ರಿಸ್ಕ್ ಆಗಿರುತ್ತೆ ಅಂದರೆ, ಗೈಡ್ ಇಲ್ಲದೆ ಹತ್ತಕ್ಕಾಗಲ್ಲ ಅಂದರೆ. ಸೊ ಗೈಡ್ ಇದ್ದರೂ ಕೂಡ ನಿಮಗೆ ಕಾನ್ಫಿಡೆಂಟ್ ಬೇಕು, ಈ ಥರ ಹತ್ತಕ್ಕೆ ಸ್ಟೆಪ್ಸ್ ಇರುತ್ತೆ, ಸಿಸ್ಟಮ್ಸ್ ಇರುತ್ತೆ, ಅದು ಯಾವ ಥರ ಇರುತ್ತೆ ಅನ್ನುವಂಥದ್ದು. ಅದರಲ್ಲಿ ನಿಮಗೆ ಆ್ಯಕ್ಚುಲಿ ಕೆಲವು ಇನ್ಸ್ಟ್ರೂಮೆಂಟ್ ಬರುತ್ತೆ. ಅಂದರೆ ಪೋಬಿಂಗ್ ಅಂತ ಇರ್ತಾರೆ, ಮತ್ತು ಐಸ್ಯಾಕ್ಸ್ ಯೂಸ್ ಮಾಡಬೇಕು. ಮತ್ತು ಅದರಲ್ಲಿ ರಿಸ್ಕ್ ಅಂದರೆ ಮೇಯ್ನ್ ಸ್ನೋಬರ್ಗ್ಸ್ ಬ್ರೇಕ್ ಆಗುತ್ತೆ. ಸೊ ಅದು ಬ್ರೇಕ್ ಆಗಿ ನೀವೇನಾದರೂ ಒಳಗಡೆ ಬಿದ್ದರೆ ಯಾವುದು ಸೇವ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮತ್ತು ಸ್ಲಿಪ್ ಆಗೋ ತುಂಬ ಚಾನ್ಸ್ ಇದೆ. ಅಂದರೆ ಎಲ್ಲಾದರೂ ಒಂದು ರಾಂಗ್ ಸ್ಟೆಪ್ ಇಟ್ಟರೆ ಆಯಿತು. ಅಲ್ಲಿ ಅದೆಲ್ಲ ಹೇಗೆ ಗೊತ್ತಾಗುತ್ತೆ? ನಮ್ಮ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ಅಂದರೆ ಯಾವ ರೀತಿ ಸ್ನೋನ, ಫ್ರೆಶ್ ಸ್ನೋ ಮತ್ತು ಹಳೆ ಸ್ನೋನ ಯಾವ ರೀತಿ ರೆಕಗ್ನೈಸ್ ಮಾಡೋದು, ಅದೆಲ್ಲ ಟ್ರೈನಿಂಗ್ ಇದೆ.
ಓಕೆ ಮತ್ತೆ ನಮಗೆ ಅಲ್ಲಿ ಟ್ರೈನಿಂಗ್ ಅಲ್ಲಿ ಯಾವ ರೀತಿ ನಮ್ಮ ಬಾಡಿ ಫುಲ್ ಸೆಟ್ ಆಗಬೇಕು ಅದು ಮತ್ತೆ ಮೊದಲಲ್ಲಿ ಪ್ರೀ ಪ್ಲ್ಯಾಂಡ್ ಆಗಿ ಒಂದು ಮಂತ್ ಅದಕ್ಕೆ ಟ್ರೈನಿಂಗ್ ಇದೆ. ಸೊ ಐಸಲ್ಲೆಲ್ಲ ನಮ್ಮ ಕೈಯನ್ನೆಲ್ಲ ಇಟ್ಟು ವಿದೌಟ್ ಎನಿ ಗ್ಲೌಸ್ ಅದೆಲ್ಲ ಟ್ರೈನಿಂಗ್ ಇದೆ. ಆಮೇಲೆ ಮತ್ತೆ ಅದು ಸಬ್ಮಿಟ್ ಮಾಡಬೇಕು. ಓಕೆ. ಸೊ ಎಷ್ಟು ಟೆಂಪರೇಚರ್ ಇರುತ್ತೆ ಆ ಟೈಮಲ್ಲಿ, ಹೇಗೆ ಅಂತ? ಮೈನಸ್ ಇರುತ್ತೆ, -30, 20 ಎಲ್ಲ ಇರುತ್ತೆ. ಮತ್ತು ಅಲ್ಲಿ ಒಂದೇ ಪ್ರಾಬ್ಲಮ್ ಅಂದರೆ ಅವಲಾನ್ಸ್ ಅಂದರೆ ಎವರೆಸ್ಟಲ್ಲಿ ವಿಂಡ್ ಬರುತ್ತೆ. ಸೊ ಅದೇನಾದರೂ ಸಿಕ್ಕಿದ್ರೆ ಅದು ಯಾರು ನಮ್ಮನ್ನು ಸೇವ್ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ಮಾಡಬೇಕು, ಅಥವಾ ಅದು ಬರುವಂಥದ್ದು ವಿಂಡ್ ಆಗಿರ್ಬೋದು, ಅದು ಬರುವಂಥದ್ದು ಗೊತ್ತಾಗೋದಿಲ್ಲ, ಯಾಕಂದರೆ ಅದು ಎಲ್ಲ ಗ್ಲೋಬಲ್ ಇದರಿಂದ ಆಗ್ತಾ ಇರುವಂಥದ್ದು. ಸೊ ಅದನ್ನೆಲ್ಲ ಯಾವ ಥರ ಬ್ಯಾಲೆನ್ಸ್ ಮಾಡಲಿಕ್ಕೂ ಆಗುತ್ತೆ? ಅಂದರೆ ಸೇಫ್ ಆಗಿ ಹೋಗಿ ಬರ್ತೀವಿ ಅಂತ ಯಾವ ಗ್ಯಾರಂಟಿ ಇಲ್ವಾ ಅಂತ ಹಾಕಿದ್ರೆ? ಇಲ್ಲ, ಅದಕ್ಕೆ ಗ್ಯಾರಂಟಿ ಇಲ್ಲ. ದೇವರು ಆಶೀರ್ವಾದ ಇದ್ರೆ ಎಲ್ಲ ಆಗ್ತದೆ ಅಷ್ಟೇ. ಓಕೆ. ಇವಾಗ ನಿಮ್ಮ ಜೊತೆ ಸೈಕ್ಲಿಂಗ್ ಮಾಡೋಕೆ ಎಷ್ಟು ಜನ ಇರ್ತಾರೆ? ಟ್ರೈನಿಂಗ್ ಪಡ್ಕೊಳ್ಳುವ ಸಂದರ್ಭದಲ್ಲಿ ಇಂತಿಷ್ಟು ಜನ ಒಟ್ಟಿಗೆ ಹೋಗುವಂಥದ್ದು ಅಥವಾ ಒಬ್ಬೊಬ್ಬರೇ ಹೋಗುವಂಥದ್ದು? ಗ್ರೂಪ್ಸ್ ಇರುತ್ತೆ. ಗ್ರೂಪ್ಸಲ್ಲಿ ಯಾವ ಥರ ಗ್ರೂಪ್ ಮಾಡ್ತೀರಿ, ಹೇಗೆ ಅಂತ? ನಮ್ಮ ಓನ್ ಗ್ರೂಪ್. ಅದು ನಾನು ಮೌಂಟೇನ್ ಬೈಕಿಂಗ್ ಯಾವುದು ಇನ್ಸ್ಟಿಟ್ಯೂಷನ್ ತಗೊಂಡಿದ್ದಲ್ಲ. ಸೊ ನಮ್ಮಲ್ಲಿ ಶಿಮ್ಲಾದಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ತುಂಬ ಸೈಕ್ಲಿಂಗ್, ಅವರು ಮೌಂಟೇನೆಲ್ಲ ಸ್ಟಂಟ್ಸ್ ಮಾಡ್ತಾರೆ. ಸೊ ಅವ್ರ ಜೊತೆ ನಾನು ಕಲ್ತಿದ್ದೆ. ಓಕೆ. ಫಸ್ಟ್ ಟೈಮ್ ಹತ್ತಬೇಕಾದ್ರೆ ಯಾವ ಥರ? ಅದಲ್ಲ, ಇದು ಮಿಡ್ಲಲ್ಲಿ ನಾನೊಂದು ಸಮಿಟ್ ಮಾಡಿದ್ದೀನಿ, ಇದು ಸರ್ಪಾಸ್ ಅಂತ. ಸೊ ಅದು 12,500 ಫೀಟ್ ಅದು ಕಂಪ್ಲೀಟ್ ಮಾಡಿದ್ದೇನೆ. ಸೊ ಅದು ಯಾವ ಥರ ಇರ್ತಿತ್ತು? ಅದು ಈಸಿ ಇತ್ತು, ಅದಷ್ಟು ನನಗೆ ಅದಕ್ಕೆ ಏನಷ್ಟು ಇನ್ಸ್ಟ್ರೂಮೆಂಟ್ ಬೇಡ, ನಾರ್ಮಲಾಗಿ ನಡ್ಕೊಂಡು ಹೋಗ್ಬೋದು. ಅದೇ ಟಫ್ ಇದೆ, ಬಟ್ ನಮಗೆ ಅದು ಈಸಿ ಹಾಗೆ. ಓಕೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಅದು ಈ ಕಡೆ ಇರಲ್ಲ ಅನಿಸುತ್ತೆ, ಹಿಮಾಚಲು ಅಥವಾ ನಾರ್ತೇ ಜಾಸ್ತಿ ಈ ಥರ ಸೈಕ್ಲಿಂಗಿಗೆ ಅವಕಾಶಗಳು ಅಂತ ಅನಿಸುತ್ತೆ ಅಲ್ವಾ? ಹೌದು, ಅಲ್ಲಿ ಜಾಸ್ತಿ ಎನ್ಕರೇಜ್ ಮಾಡ್ತಾರೆ. ನಾನು ಲೇ ಲದಾಖಲ್ಲಿ ಹೋಗುವಾಗ ನನಗೆ ತುಂಬ ಬೈಕರ್ಸ್ ಎಲ್ಲ ಮೋಟಿವೇಟ್ ಮಾಡ್ತಿದ್ದಾರೆ, ಥಮ್ಸ್ ಅಪ್ ಎಲ್ಲ ಮಾಡಿ ಮೋಟಿವೇಟ್ ತುಂಬ ಮಾಡಿದ್ದಾರೆ ಹಾಗೆ. ಓಕೆ. ಇವಾಗ ಏನಂದರೆ ಗುರುಪುರದಲ್ಲಿ ಹುಟ್ಟಿ ಈಗ ಡೆಲ್ಲಿಗೆ ಹೋದ್ರಿ, ಅಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಸ್ಟಾರ್ಟ್ ಮಾಡಿದ್ರಿ. ಈಗ ಸ್ಟಾರ್ಟ್ ಮಾಡಿ ಆಗಿದೆ, ಸ್ಪಾನ್ಸರ್ಸ್ ಇಲ್ಲ, ನಮಗೆ ಸಪೋರ್ಟ್ ಮಾಡೋರಿಲ್ಲ. ಸೊ ಸಪೋರ್ಟ್ ಮಾಡದಿದ್ರೂ ಕೂಡ ನಿಮ್ಮ ಗುರಿಯನ್ನು ನೀವು ತಲುಪಲೇಬೇಕು. ಸೊ ಆ ಪ್ರಯತ್ನ ಯಾವ ಥರ ಇರುತ್ತೆ ಅನ್ನುವಂಥದ್ದು? ಇದು ಜರ್ನಿಯಲ್ಲಿ ನನಗೆ ಸ್ಪಾನ್ಸರ್ ಇರಲಿಲ್ಲ. ಸೊ ಯಾವತ್ತ ನಮ್ಮ ಹಣ ಇಲ್ಲ ಅಂದರೆ ನಾವು ಮಿಡ್ಲಲ್ಲಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋದು, ಆ ರೀತಿ ಎಲ್ಲ ಮಾಡ್ತಾಯಿದ್ದೆ. ಮತ್ತು ನನ್ನ ಹತ್ರ ನಾನು ಯಾವ ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೇನೆ, ಅಲ್ಲಿ ಏನದು ಲೋಕಲ್ ಡೆಕೋರೇಟಿವ್ ಥಿಂಗ್ಸ್ ಇದ್ದರೆ ಅದನ್ನು ನನ್ನೊಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಯಾರಿಗಾದರೂ ಬೇಕಾದರೆ ಅದನ್ನು ನಾನು ಸೇಲ್ ಮಾಡ್ತಿದ್ದೆ ಸ್ವಲ್ಪ ಜಾಸ್ತಿ ದುಡ್ಡಿಗೆ. ನಾನು ಅವ್ರ ಹತ್ರ ಸಾರಿನೂ ಕೇಳಿದ್ದೀನಿ ಅಂತ, ನಾನು ಅವ್ರಿಗೆ ಜಾಸ್ತಿ ಚಾರ್ಜ್ ಮಾಡ್ತಿದ್ದೆ. ಸೊ ಪರ್ಚೇಸ್ ನಾನು ಕೊರಿಯರ್ ಮಾಡ್ತಿದ್ದೆ ಅವರಿಗೆ, ಲೈಕ್ ಲೇ ಲದ್ದಾಖ್ ಫ್ಲ್ಯಾಗ್ ಅದೆಲ್ಲ. ಸೊ ಆ ರೀತಿ ನಾನು ಫಂಡ್ ಕಲೆಕ್ಟ್ ಮಾಡಿ ಮತ್ತೆ ಮಾಡ್ತಾ ಇದ್ದೆ. ಓಕೆ. ಈ ಫಂಡ್ಗಳು ಸಾಕಾಗುತ್ತೆ? ಇವಾಗ ನೀವು ಚಿಕ್ಕ ಸೈಕ್ಲಿಂಗ್ ಮಾಡೋದಾದರೂ ಕೂಡ, ಚಿಕ್ಕ ಪುಟ್ಟದಾಗಿ ಹೋಗುವಂಥ ಸೈಕ್ಲಿಂಗ್ ಏನಿರುತ್ತೆ ಅದಕ್ಕೆ ಈ ಬಂದಂಥ ಅಮೌಂಟ್ ಸಾಕಾಗುತ್ತೆ? ನೀವು ಹೇಳಿದ್ರಿ ನನ್ನ ಹತ್ರ ಅಮೌಂಟ್ ಇಲ್ಲ ಅಂದರೆ ರೆಸ್ಟೋರೆಂಟ್ ಆಗಿರ್ಬೋದು ಅಥವಾ ಇತರ ಕಡೆಗಳಲ್ಲಿ ನಾವು ಕೆಲಸ ಮಾಡಿಕೊಂಡು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ ಅಂತ. ಸೊ ಫಂಡ್ ಸಾಕಾಗೋದಿಲ್ಲ, ಬಟ್ ನಾನು ಅದನ್ನು ಅಡ್ಜಸ್ಟ್ ಯಾವ ಥರ ಮಾಡಿದಂದರೆ, ಇವಾಗ ಡಾಬಾದಲ್ಲಿ ಹೋದರೆ ನನಗೆ ಕಮ್ಮಿ ರೇಟ್ ತಗೊಳ್ತಿದ್ರು. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ಈಗ ಒಬ್ಬರು ಸ್ಪೆಷಲ್ ಗೆಸ್ಟ್, ಒಬ್ಬರು ಕಾಲರ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಶಾಸಕರಾದಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ಸ್ಪೆಷಲ್ ಅಂದರೆ ತನ್ನದೇ ಒಂದು ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಹೊರಟಂಥ ಒಬ್ಬರು ಯುವಕರಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಶ್ರವಣ ಅನ್ನುವಂಥ ಯುವಕ. ಸೊ ಯಾವ ರೀತಿ ನಿಮಗೆ ಪರಿಚಯ ಆಯ್ತು ಸರ್? ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಸರ್, ಮಾತಾಡಿ ಸರ್ ಅವ್ರ ಹತ್ರ. ಹಲೋ ನಮಸ್ತೆ ಸರ್. ಬನ್ಲೆ. ನಮಸ್ತೆ ಶ್ರವಣ್. ಥ್ಯಾಂಕ್ಸ್ ಮಸ್ತ್. ಯಾನು ಮೂರನೇ ಕುಡ್ಲ ದಿಂಚಿ ಉಡುಪಿ ಬತ್ತೆ ತಾನೆಲ್ಲ ಸುರತ್ಕಲ್ ಬರ್ಪೆ ಇರಕ್ಕೆ ತಿಕ್ಕುವೆ. ಓಕೆ 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 ಬಲ್ಲಣ್ಣ ಬಲ್ಲಣ್ಣ. ಎಷ್ಟು ಎಂಚ ಉಂಡಿತ್ತೆ? ಇತ್ತಾನ ಎಲ್ಲೇ ಕಾಪು ಬೋಪೆ 12th ಗೆ ವಿಷರಿಜಿ ಬಂದಿರ. ಉಂಡಿತ್ತೆ ಹೆಲ್ತ್ ಎಂಚ ಉಂಡ? ಹೆಲ್ತ್ ಓಕೆ 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 ಅಂದ್ರೆ weight ಒಂದೇ ಕಮ್ಮಿ ಆತನ. ವಿಶಾಖಪಟ್ಟಣಂ ಸ್ವಲ್ಪ ಅವೊಂದೇ ಮಿಸ್ ಆದಿತ್ತು ಸೈಕಲ್ ಬೋಕ ತಿಕ್ಕ ನಾವು ಹೆಲ್ಪ್ ಮಾಡ್ತೇವೆ ಪೊಲೀಸ್ ತಕ. ಓಕೆ ಓಕೆ ಫ್ಯಾಂಟಾಸ್ಟಿಕ್. ಸರ್, ಇವಾಗ ಇವರು ನಿಮಗೆ ಯಾವ ತರ ನಿಮಗೆ ಯಾವ ತರ ಗೊತ್ತಾಯ್ತು ಸರ್? ಶ್ರವಣ ಅನ್ನುವಂಥ ಯುವಕ, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕ. ಏನಾಯ್ತು ಅಂತ ಹೇಳಿದ್ರೆ, ಅವರು ಹೋಗಿದ್ದಾರಂತ ನಿಮ್ಸಿತ್ತು. ನಮ್ಮ ಗುರುಪುರ ನನ್ನ ಕ್ಷೇತ್ರನೇ. ಹೋಗಿದ್ದು ಯಾವಾಗ ಹೋಗಿದ್ರು ಅದೆಲ್ಲ ಗೊತ್ತಿರ್ಲಿಲ್ಲ. ನಡುವಲ್ಲಿ ಬಹುಶಃ ಅವರು ಮತ್ತೆ ಉತ್ತರ ಪ್ರದೇಶದಲ್ಲಿ ಲಕ್ನೋದಲ್ಲಿ ಹೋದಾಗ ಅವ್ರ ಸೈಕಲ್ಗೆ ಸಮಸ್ಯೆ ಆಯ್ತು. ಏನೋ ಒಂದ್ ಸ್ವಲ್ಪ ಸಮಸ್ಯೆ ಆಗಿ ಸೈಕಲ್ ಎಲ್ಲ ಕೆಟ್ಟೋಗಿತ್ತು. ಆಗ ನನಗೆ ಅವರ ಮನೆಯವರ ಮೂಲಕ ಸಂಘದವರು ಫೋನ್ ಮಾಡಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಫೋನ್ ಮಾಡಿ ಹೇಳಿದ್ರು, ಈಗ ನಿಮ್ಮ ಕ್ಷೇತ್ರ ಹುಡುಗ ಇದ್ದಾರೆ, ಈ ಸಮಸ್ಯೆ ಆಗಿದೆ ಅಂತ. ಆಗ ನನ್ನ ಅಲ್ಲಿ ಮಿತ್ರರು ಯಾರಿದ್ದಾರೆ ಅವರಿಗೆ ಫೋನ್ ಮಾಡಿ ನಿಮಗೆ ಬೇರೆ ಸೈಕಲಿನ ವ್ಯವಸ್ಥೆಯನ್ನ ಮಾಡಿದ್ದಲ್ಲಿ ತೆಗೆಸಿಕೊಂಡು.
ಹಾಗಾಗಿ ಅದ್ರ ಹತ್ರ ಪರಿಚಯ, ಮತ್ತೆ ಫೋನಲ್ಲಿ ಮಾತಾಡಿದ್ದೆ ನಮ್ಮ ಹುಡುಗನ ಹತ್ರ, ಹಾಗೆ ಪರಿಚಯ ಉಂಟು. ಸರ್, ಇವಾಗ ಅವರೊಂದು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನು 95 ದೇಶಗಳನ್ನ ಒಂದು ವಿಶೇಷ ಮೆಸೇಜ್ ಮೂಲಕ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಸೈಕ್ಲಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಸರಿಯಾಗಿ. ಒಂದು ಸ್ಪಾನ್ಸರ್ ಯಾವುದೇ ರೀತಿಯಲ್ಲಿ ಸಿಕ್ಕದಿದ್ರೆ ಅವರಿಗೆ ಮಾಡ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಸೊ ನಿಮ್ಮ ಒಂದು ಕಡೆಯಿಂದ ಯಾವ ರೀತಿ ಅವರಿಗೆ ಸಪೋರ್ಟ್ ಸಿಗುತ್ತೆ ಅನ್ನುವಂಥದ್ದು ಸರ್? 100%. ಈಗ ಅವರು ಸ್ವಚ್ಛ ಭಾರತ ಇದನ್ನ ಇಟ್ಕೊಂಡು ಒಂದ್ ರೌಂಡ್ ಇಡೀ ಭಾರತ ದೇಶವನ್ನ ಸುತ್ತಿದ್ದಾರೆ. ಒಂದು ಧೈರ್ಯವಂತ ಯುವಕ. ಹೌದು. ಈಗ ನೆಕ್ಸ್ಟ್ ಅವರು ಇಡೀ ಲೋಕವನ್ನ ಒಂದು ಸರಿ ಸುತ್ತ ಮನಸ್ಸು ಮಾಡಿದ್ರೆ ದೊಡ್ಡ ವಿಷಯ ಅದು. ಹಾಗಾಗಿ ನಾವಂತೂ ಖಂಡಿತ 100ಕ್ಕೆ 100 ಸಪೋರ್ಟ್ ಮಾಡ್ತೇವೆ. ಬೇರೆ ಕಡೆಯಿಂದ ಏನಾದ್ರು ಅವನಿಗೆ ಸಹಾಯ ಮಾಡ್ಲಿಕ್ಕೆ ಆದ್ರೆ ಬೇರೆಯವ್ರ ಹತ್ರ ಅದೆಲ್ಲ ಕಾಂಟ್ಯಾಕ್ಟ್ಸ್ ಬೇಕಾದ್ರೆ ಅದೆಲ್ಲ ಮಾಡೋ ಮಾಡ್ತೇವೆ. ಓಕೆ, ನೋಡ್ಬೇಕು ಯಾಕಂದ್ರೆ ಇದು ನಾವ್ ಯಾಕೆ ಈ ವಿಚಾರವನ್ನ ನಿಮ್ಮ ಹತ್ರ ಹೇಳಿದ್ವಿ ಅಂದ್ರೆ, ನಿಮ್ಮ ಕ್ಷೇತ್ರದ್ದೇ ಯುವಕ ಒಂದು, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಯುವಕ ಮಾತ್ರವಲ್ಲ ದೇಶಕ್ಕೆ ಹೆಸರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸೊ ಇವರಿಗೆ ಹೆಲ್ಪ್ ಸಿಗ್ಲೇಬೇಕಾದಂತ ಅವಶ್ಯಕತೆ ಈಗ ಇದೆಯಲ್ಲ ಸರ್? ಅದೇ ಹೇಳಿದ್ ನಾನು, ನಾವು ಮಾಡ್ಲೇಬೇಕು ಹೆಲ್ಪ್. ಓಕೆ ಓಕೆ ಸರ್, ಮಾಡ್ಬೇಕು ಅವರಿಗೆ. ಓಕೆ 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 ಸರ್, ಓಕೆ, ಥ್ಯಾಂಕ್ ಯು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಓಕೆ, ಈಗ ಅವ್ರು ಹೇಳಿದ್ರು, ನೀವು ಹೇಳಿದ್ರಿ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ಖಂಡಿತವಾಗಿ ನಾನು ಮಾಡ್ತೀನಿ ಅಂತ. ನಿಮ್ಮ ಕ್ಷೇತ್ರದೇ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ಇವಾಗ ಮಾತಾಡಿದ್ರು. ಅವರು ಕೂಡ ಹೇಳಿದ್ರು ಹೆಮ್ಮೆಯ ವಿಚಾರ, ನಾವು ಖಂಡಿತವಾಗಿ ಇದಕ್ಕೆ ಏನೆಲ್ಲ ಬೇಕು ಅದೆಲ್ಲವನ್ನ ಮಾಡುವಂತಹ ಪ್ರಯತ್ನ ಮಾಡ್ತೇನೆ ಅಂತ. ಸೊ ಏನು ಹೇಳ್ತೀರಾ ಇದು? ಮಾಡ್ತಾರೆ ಅಂತ ಗೊತ್ತು, ಯಾಕಂದರೆ ತುಂಬ ಡೈನಮಿಕ್ ಲೀಡರ್ ಅವರು ಇವಾಗ. ಸೊ 100% ಮಾಡ್ತಾರೆ ಅಂತ ಹೋಪ್ ಇದೆ. ಅದೇ ನಾನು ಇವಾಗ ರೆಡಿ ಆಗಬೇಕು ಅದಕ್ಕೆ. ಯಾವ ಥರ ಅದೇ ಬೇರೆ ಬೇರೆ ಕಂಟ್ರಿಲಿ ಯಾವ ಥರ ಪ್ರೊಸೀಜರ್ ಇರುತ್ತೆ, ಅದಕ್ಕೆ ರೂಟ್ ಮ್ಯಾಪ್ ಅದನ್ನೆಲ್ಲ ರೆಡಿ ಮಾಡಬೇಕು. ಅದಕ್ಕೆ ಆಲ್ಮೋಸ್ಟ್ 1.5 year ಟೈಮ್ಸ್ ಆಗುತ್ತೆ. ಮತ್ತು ಈ 95 ಕಂಟ್ರೀಸ್ ಗೋಲ್ ಏನಿದೆ ಅದಕ್ಕೆ 4 year ಬೇಕು. 4 ವರ್ಷ 95 ಕಂಟ್ರಿಗೆ ಬೇಕು. ಯಾಕಂದರೆ ನೇಪಾಳಲ್ಲಿ ಒಬ್ಬರು ನನಗೆ ಸಿಕ್ಕಿದ್ರು, ಅವ್ರು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್, ಅಂದರೆ ಇಡೀ ವರ್ಲ್ಡಿಗೆ ಒಂದು ರೌಂಡ್ ಹಾಕಿದ್ದಾರೆ, ಪುಷ್ಕರ್ ಶಾ ಅಂತ. ಸೊ ಅವರು ನಂತರನೇ ಜರ್ನಿ, ಅವ್ರ ಹತ್ರ ದುಡ್ಡು ಇರಲಿಲ್ಲ, ನಡುವಲ್ಲಿ 2000 ಅವ್ರದ್ದು ಸೈಕಲ್ ಕಳೆದು ಹೋಗಿತ್ತು, ಆದರೂ ಅವರು ಟ್ರಾವೆಲ್ ಮಾಡಿದ್ದಾರೆ, ಅವ್ರ ಮೇಲೆ ಬುಕ್ಕು ಬಂದಿದೆ. ಸೊ ಅವ್ರು ಸ್ವಲ್ಪ ನನಗೆ ಇನ್ಸ್ಪಿರೇಷನ್. ಅವ್ರು ನನಗೆ ಸಿಕ್ಕಿದ್ರು ನೇಪಾಳಲ್ಲಿ, ಬಟ್ ತುಂಬ ಸಿಂಪಲ್ ಆಗಿದ್ರು ಅವರು. ಅಂದರೆ ಅವ್ರು ನೀವು ನೋಡುವಾಗ ಗೊತ್ತೇ ಆಗಲ್ಲ ಅವರು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಅಂತ. ಪುಷ್ಕರ್ ಶಾ ವರ್ಲ್ಡಿಗೆ ಒಂದು ರೌಂಡ್ ಹಾಕಿದ್ದಾರೆ ಸೈಕಲಲ್ಲಿ. ಓಕೆ, ಇವಾಗ ವರ್ಲ್ಡಿಗೆ ರೌಂಡ್ ಹಾಕ್ತಾ ಇರುವಂಥದ್ದು ಒಂದು ಹೆಮ್ಮೆಯ ವಿಚಾರ. ಸೊ ಇನ್ನೊಂದು ಏನಾದರೂ ದಾಖಲೆ ಬರೆಯುವಂಥ ಪ್ರಯತ್ನಕ್ಕೆ ಹೊರಟಿದ್ದೀರಾ? ಅದೇ, ಇದು ನಾನು ಇದರಲ್ಲೇ ವರ್ಲ್ಡ್ ರೆಕಾರ್ಡ್ ಮಾಡ್ತೇನೆ. ಓಕೆ, ಅನ್ನುವ ಭರವಸೆ ಇದೆಯಾ? ಖಂಡಿತ ಮಾಡ್ತೇನೆ. ನನಗೆ ಹೆಲ್ಪ್ ಮತ್ತು ಸಪೋರ್ಟ್ ಸಿಕ್ಕಿದ್ರೆ ನಾನು 100% ಮಾಡ್ತೇನೆ. ಓಕೆ, ಸೊ ಮನೆಯವರು ಯಾವ ಥರ ಇದಕ್ಕೆ ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು? ಮನೆಯವರಂದ್ರೆ ಅಷ್ಟೇ, ಅಂದರೆ ಅವರಿಗೆ ಖುಷಿಯಾಗಿದೆ. ಬಟ್ ಅವರು ಒಂದೇ ಹೇಳೋದು, ನಮಗೆ ನೀವು ಕಾಲ್ ಮಾಡ್ತಾಯಿರಿ ಅಂತ. ನಮ್ಮ ಕಾಲ್ನ ರಿಸೀವ್ ಮಾಡಿ ನಮ್ಮ ಹತ್ರ ಮಾತಾಡ್ತೀರಿ ಅಷ್ಟೇ. ಹಾಗೆ. ಓಕೆ, ಸಪೋರ್ಟ್ ಮಾಡ್ತಾರಾ ಮನೆಯವರು, ಫ್ಯಾಮಿಲಿ ಮೆಂಬರ್ಸು? 100% ಮಾಡ್ತಾರೆ. ಓಕೆ ಓಕೆ, ಇನ್ನೊಂದು ವಿಚಾರ, ಈಗಾಗಲೇ ಒಂದು ಕಡೆ ರಾಜಕೀಯ ರಂಗದಲ್ಲೂ ಕೂಡ ನಿಮಗೆ ಇನ್ಮುಂದೆ ಸಪೋರ್ಟ್ ಸಿಗುವಂತಹ ಸಾಧ್ಯತೆಗಳಿದೆ, ಅದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ನೀವು ಹೇಳಿದ್ರಿ ಇದಕ್ಕೆ 1.5 ವರ್ಷ ಬೇಕು ನಾನು ರೂಟ್ ಮಾಡ್ಕೊಳ್ಳೋಕ್ಕೆ, ಎಲ್ಲೆಲ್ಲಿ ಹೋಗಬೇಕು ಏನು ಅಂತ, 4.5 ವರ್ಷ ಹಿಡಿಯುತ್ತೆ ಅಂತ. ಸೊ ಕಂಪ್ಲೀಟ್ ಆಗಿ ಯಾವ ಥರ ಸ್ಟಡೀಸ್ ಮಾಡ್ತೀರಾ, ಅದಕ್ಕೆ ಸಿಸ್ಟಮ್ ಯಾವ ಥರ ಇರುತ್ತೆ, ಯಾವ ಥರ ಪ್ರಿಪೇರ್ ಆಗಿ ಹೋಗ್ತೀರಿ ಅನ್ನುವಂಥದ್ದು? ಇವಾಗ ಅದಕ್ಕೆ ನಾನು ಇವಾಗ ಮತ್ತೆ ಹೈ ಆಲ್ಟಿಟ್ಯೂಡಲ್ಲಿ ಮತ್ತೆ ಸೈಕ್ಲಿಂಗ್ ಮಾಡಬೇಕು, ಅಂದರೆ -degree ಆ ಏರಿಯಾದಲ್ಲಿ ಮತ್ತೆ ನಾನು ಕ್ಲೈಂಬಿಂಗ್ ಮಾಡಿ ಮತ್ತೆ ಬರಬೇಕು. ಯಾಕಂದರೆ ಅದು ಕೆಲವು ರೀಸನ್ನಲ್ಲಿ ಸೈಬೀರಿಯಾ ಆ ಸೈಡಲ್ಲಿ ಸೈಕ್ಲಿಂಗ್ ಮಾಡೋಕ್ಕೆ ತುಂಬ ಟಫ್ ಇದೆ, ಅಲ್ಲಿ -30 ಆ ಥರ ಎಲ್ಲ ಇದೆ. ಸೊ ಎಲ್ಲ ರೀತಿ ವೆದರಲ್ಲಿ ಮತ್ತೊಮ್ಮೆ ರೌಂಡ್ ಹೋಗಿ ಮತ್ತೆ ಸಣ್ಣ ಟ್ರಿಪ್ ಮಾಡಿ ಮತ್ತೆ ಅದನ್ನು ನಾನು ಸ್ಟಾರ್ಟ್ ಮಾಡಬೇಕು. ಓಕೆ, ನೀವು ಹೇಳಿದ್ರಿ ಗೇರ್ ಇದರಲ್ಲಿ ಕೂಡ ಸೈಕ್ಲಿಂಗ್ ಅಲ್ಲಿ ನಾನು ಮಾಡಿದ್ದೀನಿ, ಗೇರ್ಲೆಸ್ ಅಲ್ಲಿ ಕೂಡ ಮಾಡಿರುವಂತದ್ದು ಅಂತ. ಸೊ ಆ ಜರ್ನಿ ಹೇಗಿತ್ತು, ಅದು ಯಾವ ತರ ಇರುತ್ತೆ? ಯಾಕಂದ್ರೆ ಎಷ್ಟು ಜನರಿಗೆ ಗೊತ್ತಿಲ್ಲ, ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಅದು ತುಂಬ ಟಫ್ ಇತ್ತು, ಯಾಕೆಂದರೆ ನಾನು ಅದರಲ್ಲಿ ಹಿಮಾಲಯಸಲ್ಲಿ ಇರುವಾಗ ಸೈಕ್ಲಿಂಗಿಂದ ಜಾಸ್ತಿ ನಡ್ಕೊಂಡು ಹೋಗಿದ್ದು ನಾನು. ಅಂದರೆ ಸೈಕಲ್ನ ಹಿಡ್ಕೊಂಡು ಹೋಗ್ಬೇಕಿತ್ತು, ಲೋಡ್ ಸೈಕಲ್ ನಾನು ಕೂಡ. ಅಂದರೆ ಅದು ಆ ಟೆರೈನೆಲ್ಲ ಹತ್ತಲ್ಲ. ಗೇರ್ ಆದರೆ ಮೌಂಟೇನ್ ಸೈಕಲ್ ಏನಿದೆ ಅದು ಹೋಗುತ್ತೆ. ಸೊ ಗೇರ್ಲೆಸ್ ಇಂಪಾಸಿಬಲ್. ಬಟ್ ಅದರಲ್ಲಿ ನಾನೇನು ಮಾಡ್ತಾಯಿದ್ದೆ ಅಂದರೆ ವಾಕ್ ಮಾಡ್ತಾ ಹೋಗ್ತಿದ್ದೆ. ಸೈಕಲ್ ಜೊತೆ ನಾನು ವಾಕ್ ಮಾಡಿ ಟ್ರೆಕ್ಕಿಂಗ್, ವಾಕಿಂಗ್, ಸೈಕ್ಲಿಂಗ್ ಎಲ್ಲ ಜೊತೆಗೆ ಮಾಡ್ತಿದ್ದೆ. ಓಕೆ, ಇನ್ನೊಂದು ವಿಷಯ ನೀವು ಮಾತಾಡ್ತಾ ಇದ್ದಾಗ ಹೇಳಿದ್ರು, ಭೂತಾನಲ್ಲಿ ನನಗೆ ಸಪೋರ್ಟ್ ಸಿಕ್ಕಿಲ್ಲ, ಹೋದ ತಕ್ಷಣ ನಮ್ಮ ಇಂಡಿಯಾ ಫ್ಲ್ಯಾಗನ್ನು ಇದು ಮಾಡಲಿಕ್ಕೆ ನೋಡಿದ್ರು ಅಂತ. ಅದನ್ನು ನೀವು ಯಾವ ಥರ ಎದುರಿಸಿದ್ರಿ ಅಂತ? ಯಾಕಂದರೆ ಕೇವಲ ನಮಗೆ ಗೊತ್ತಿರಲ್ಲ ಯಾರು ಅನ್ನುವಂಥದ್ದು, ಒಂದು ಆ ವ್ಯಕ್ತಿಗಳು ಯಾರು ಅನ್ನೋಂಥದ್ದು ಗೊತ್ತಿಲ್ಲ, ಅವ್ರು ಯಾವ ಥರ ಅಟ್ಯಾಕ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ, ಅದನ್ನು ಯಾವ ಥರ ಫೇಸ್ ಮಾಡಿದ್ರಿ ಅನ್ನುವಂಥದ್ದು? ಅದು ಭೂತಾನ್ ಹೋಗೋಕೆ ಒಳಗಡೆ ಗೇಟಲ್ಲಿ ಹೋಗುವಾಗ ಫಸ್ಟ್ ಅಂದು ನೀವು ಫ್ಲ್ಯಾಗ್ ತೆಗೀರಿ ಅಂತ.
ಸೊ ನಾನಂದೆ ಯಾಕೆ ಫ್ಲ್ಯಾಗ್ ತೆಗಿಬೇಕು, ನೀವು ಫ್ರೆಂಡ್ಲಿ ಕಂಟ್ರಿ ಅಲ್ಲ. ಬಟ್ ಯಾಕೆಂದರೆ ನಾನು ನೇಪಾಳಲ್ಲಿ ಆ ಥರ ಇಶ್ಯೂ ಆಗಿಲ್ಲ. ಸೊ ಅವ್ರು ಹೇಳಿದ್ರು ನೀವು ತೆಗಿಲೇಬೇಕು, ನಾನು ತೆಗಿಯೋದಿಲ್ಲ ಅಂದೆ. ಸೊ ಅದಕ್ಕೆ ಅವರು ಫೋರ್ಸ್ ಮಾಡಿ ತೆಗೆದ್ರು. ಅದಕ್ಕೆ ನಾನು ಹೇಳಿದೆ ನಾನು ತೆಗಿತೇನೆ, ನಾನು ತೆಗೆದೆ, ಒಳಗಡೆ ಇಟ್ಟೆ, ನಾನು ಅಂದ್ಕೊಂಡೆ ಮತ್ತೆ ಮುಂದೆ ಹೋಗಿ ಹಾಕ್ತೀನಿ ಅಂತ. ಸೊ ಮುಂದೆ ಹೋಗುವಾಗ ಮತ್ತೆ ಪೊಲೀಸ್ ಆಫೀಸರು ಹಿಡಿದ್ರು ನನ್ನ, ಹಿಡಿದು ಹೇಳಿದರು ನೀನು ಯಾಕೆ ಬಂದಿದೆಯಾ ಇಲ್ಲಿ, ನೀನು ಸ್ಪೈ ಥರ ಕಾಣುತ್ತಿದೆಯಾ ಅಂತ. ಅಂದರೆ ಏನು ಹೇಳ್ತಾರೆ, ಸ್ಪೈ ಏಜೆಂಟ್ ಥರ ಕಾಣಿಸ್ತಾ ಇದೆಯಾ. ಸೊ ಅದಕ್ಕೆ ಚೆಕಿಂಗ್ ಮಾಡಿದ್ರು. ಚೆಕಿಂಗ್ ಮಾಡಿ ಹೇಳಿದ್ರು ಇಲ್ಲಿ ಸೈಕ್ಲಿಂಗ್ ಮಾಡೋಗಿಲ್ಲ, ಗೆಟ್ ಔಟ್ ಆಫ್ ಅವರ್ ಕಂಟ್ರಿ ಅಂದ. ಸೊ ನಾನು ಹೇಳಿದೆ ಈ ಭೂತಾನಲ್ಲಿ ಈ ಥರ ರೂಲ್ಸೇ ಇಲ್ಲ, ಯಾಕೆಂದರೆ ಭೂತಾನ್ ಗ್ರೀನರಿಗೆ ಎಲ್ಲ ಸಪೋರ್ಟ್ ಮಾಡ್ತದೆ. ಸೊ ಅಲ್ಲಿ ಯಾವುದೇ ರೂಲ್ಸ್ ಇಲ್ಲ ಸೈಕ್ಲಿಂಗ್ ಮಾಡಬಾರ್ದು ಅಂತ. ಬಟ್ ನಾನು ಏನು ಮಾಡಿದೆ, ಅಲ್ಲಿ ಇಮಿಗ್ರೇಷನ್ ಆಫೀಸ್ಗೆ ಹೋಗಿ ಹೇಳಿದೆ ಈ ಥರ ಮಾಡ್ಬೋದು. ಅವ್ರು ಹೇಳಿದೆ ಮಾಡ್ಬೋದು ಅಂದರು ಫಸ್ಟಿಗೆ. ಮತ್ತು ನಂದು ಆ್ಯಕ್ಚುಲಿ ಅಲ್ಲಿ ನೀವು ಹೋಗುವಾಗ ಹೋಟೆಲ್ ಬುಕ್ಕಿಂಗ್ ಮಾಡಿರಬೇಕು ಪರ್ಮಿಟ್ ಸಿಗಬೇಕಾದ್ರೆ. ಸೊ ನಂದು ಅದು ಒಂದಿನ ಮುಂಚೆ ಇತ್ತು. ಸೊ ಅವ್ರು ಹೇಳಿದ್ರು, ನನಗೊಬ್ಬರಲ್ಲಿ ಲೋಕಲ್ ಹೆಲ್ಪ್ ಮಾಡಿದೆ, ಅವ್ರು ಹಣ ಕೊಟ್ಟಿದ್ದು ಲೋಕಲ್ ಹೋಟೆಲ್ ಬುಕ್ಕಿಂಗ್ ಇದು. ಸೊ ಅವ್ರೇನು ಇವತ್ತಾಗಬೇಕು, ನಾನು ಹೇಳಿದೆ ನಂತ ದುಡ್ಡಿಲ್ಲ ಇವತ್ತು ಮಾಡಲಿಕ್ಕೆ, ನಾಳೆ ನೋಡಿ. ಅದಕ್ಕೆ ಅವ್ರು ಇನ್ಸಲ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ನೀವು ಇಂಡಿಯನ್ಸ್ ಇಲ್ಲಿ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ನಮ್ಮ ಕಾಸ್ಟ್ಲಿ ಕಂಟ್ರಿ, ಮತ್ತು ಇಲ್ಲಿ ರೋಡೆಲ್ಲ ತುಂಬ ಅಪ್ಪಿದೆ. ನಾನು ಹೇಳಿದೆ ಇದಕ್ಕಿಂತ ಡೇಂಜರಸ್ ರೋಡ್ ಮಾಡಿ ಬಂದಿದ್ದಾನೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲಿದ್ದು ರೋಡ್ ಡೈರೆಕ್ಟ್ ಆಕಾಶಕ್ಕೆ ಹೋಗ್ತದೆ ಅಂತ. ಸೊ ನನಗೆ ತುಂಬ ಅಲ್ಲಿ ಅಪ್ಸೆಟ್ ಆಯ್ತು. ನಾನು ಆಲ್ಮೋಸ್ಟ್ ಸೆಟ್ ಮಾಡಿದ್ದೆ ಇಲ್ಲಿ ನಾವು ಮಾಡಬಾರ್ದು, ಇದು ನಮ್ಮ ಕಂಟ್ರಿಗೆ ಮರ್ಯಾದೆ ಕೊಡ್ದಿರೋ ಕಂಟ್ರಿ ನಾವು ಯಾಕೆ ಹೋಗಬೇಕು ಅಂತ. ಅಲ್ಲಿಂದ ಡೈರೆಕ್ಟ್ ಅವನು ಪರ್ಮಿಟ್ ಕೊಟ್ಟ ನನಗೆ, ಓಕೆ ಏನಾದರೂ ಮಾಡಿ ಪರ್ಮಿಟ್ ಕೊಟ್ಟ. ಸೊ ನಾನು ಪರ್ಮಿಟ್ ಅವನಿಗೆ ಕೊಟ್ಟೆ, ನೀನು ಇಟ್ಕೊ, ನಮ್ಮ ಕಂಟ್ರಿಗೆ ನಮ್ಮ ಮರ್ಯಾದೆ ಇಲ್ಲದೆ ನಾವು ಸೈಕಲ್ ಮಾಡೋದಿಲ್ಲ ಇಲ್ಲ. ನಾನು ನೆಕ್ಸ್ಟ್ ಎಕ್ಸಿಟ್ ಮಾಡಿ ಬಂದೆ. ಸೊ ಇವಾಗ ನನಗೆ ಭೂತಾನ್ ಹೋಗಿಲ್ಲ, ನನಗೆ ಭೂತಾನ್ ಹೋಗಬೇಕಾದ್ರೆ ಫೈನ್ ಕಟ್ಟಿ ಹೋಗ್ಬೇಕು. ಯಾವ ಕಾರಣಕ್ಕಾಗಿ? ಅಲ್ಲಿ ಒಂದ್ಸರಿ ಪರ್ಮಿಟ್ ಆದರೆ ನೀವು ಹೋಗಲೇಬೇಕು, ಹೋಗಲಿಲ್ಲ ಅಂದರೆ ನಿಮಗೆ ಫೈನ್ ಕಟ್ಟಿ ಮತ್ತೆ ಹೋಗ್ಬೇಕು. ಓಕೆ. ಇವಾಗ ಆ ನೇಪಾಳದಲ್ಲಿ ನಿಮಗೆ ತುಂಬಾ ಆತ್ಮೀಯರಾಗಿ ಕಂಡ್ರು, ಭೂತಾನಲ್ಲಿ ಅಪೋಸಿಟ್ ಆಗಿದ್ರು. ಸೊ ಇನ್ನು 95 ದೇಶಗಳಿಗೆ ಹೋಗುವಾಗ ಇಂತಹ ಒಂದು ಇದನ್ನು ಎದುರಿಸ್ಬೇಕಾಗತ್ತೆ. ಸೊ ಅದಕ್ಕೆ ನೀವು ಕೂಡ ಪ್ರಿಪೇರ್ ಆಗಿರ್ಬೇಕು. ಮುಂಚೆ ಯಾವ ಥರ ಹೋಗಬೇಕು, ಎಲ್ಲಿ ಹೋದರೆ ಯಾವ ಥರ ಜನ ನಮ್ಮನ್ನು ಆಕ್ಸೆಪ್ಟ್ ಮಾಡ್ಕೋತಾರೆ, ಅಲ್ಲಿಯ ಸರ್ಕಾರ ನಮ್ಮನ್ನು ತಗೊಳ್ತಾರ, ಇದೆಲ್ಲದರ ಬಗ್ಗೆ ನಾವು ಕೂಡ ಒಂದು ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಶ್ರವಣ ಸ್ವಚ್ಛತಾಯಾನ ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ಶ್ರವಣ ಸ್ವಚ್ಛತಾಯಾನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಶ್ರವಣ್ ಅನ್ನುವಂತಹ ಕರಾವಳಿಯ ಪ್ರತಿಭೆ ವಿದೇಶಗಳಲ್ಲಿ ಸಾಕಷ್ಟು 95 ದೇಶಗಳಲ್ಲಿ ಮಿಂಚಲಿಕ್ಕೆ ಹೊರಟಿದ್ದಾರೆ. ಅದಕ್ಕಾಗಿ ಪೂರ್ವ ತಯಾರಿಯನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವರಿಗೆ ಸಪೋರ್ಟಿನ ಜೊತೆಗೆ ಒಂದು ಸ್ಪಾನ್ಸರ್ ಕೂಡ ಅವಶ್ಯಕತೆ ಇದೆ. ಸ್ಪಾನ್ಸರ್ ಸಿಕ್ಕರೆ ಖಂಡಿತವಾಗಿಯೂ ನಾನು ಈ ಒಂದು ಯಾತ್ರೆಯನ್ನು ಸೈಕ್ಲಿಂಗನ್ನು ಮಾಡಿ ಮುಗಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿದ್ದಾರೆ. ನೋಡೋಣ ಯಾವ ಥರ ಅವರು ಅದನ್ನು ಮುಂದುವರಿಸ್ತಾರೆ ಅನ್ನುವಂಥದ್ದನ್ನು. ಈಗಾಗಲೇ ಹೇಳ್ತಾ ಇದ್ರಿ, ಅದೇ ಹೇಳಿ 95 ದೇಶಗಳನ್ನು ಸುತ್ತಬೇಕಂದ್ರೆ ಆಯಾಯ ಕಂಟ್ರಿಗೆ ಅದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಸೊ ಅದೆಲ್ಲವನ್ನು ಯಾವ ಥರ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀರಾ ಅಂದರೆ ಅದರ ಬಗ್ಗೆ? ಅಂದರೆ ಇವಾಗ ಅದ್ರ ಬಗ್ಗೆ ನೆಟ್ಟಲ್ಲೆಲ್ಲ ಕಲೆಕ್ಟ್ ಮಾಡ್ತೀನಿ ಡೀಟೇಲ್. ಯಾವ ಕಂಟ್ರಿಯಲ್ಲಿ ಅಂದರೆ ಕೆಲವು ಕಂಟ್ರಿಯಲ್ಲಿ ಸಿಂಗಲ್ ಎಂಟ್ರಿ ಇಲ್ಲ, ಸೈಕ್ಲಿಂಗ್ ಅಥವಾ ಬೈಕಲ್ಲಿ ಹೋದರೆ ಸಿಂಗಲ್ ಎಂಟ್ರಿ ಇಲ್ಲ. ಸೊ ಆ ಕಂಟ್ರಿಗೆ ಯಾವ ಥರ ಹೋಗ್ಬೋದು ಅದನ್ನೆಲ್ಲ ರಿಸರ್ಚ್ ಮಾಡ್ತಾಯಿದ್ದೆ. ಅಲ್ಲಿ ಹೇಗೆ ಲೋಕಲ್ ಇದ್ದಾರೆ, ಸೊ ಯಾವ್ಯಾವುದು ಫುಡ್ ತಿಂತಾರೆ. ಬಟ್ ನಂದು ಈ ಜರ್ನಿಯಲ್ಲಿ ಏನಂದರೆ ನನಗೆ ನನ್ನದೇ ಆದ ಡಯಟ್ ಇರಲಿಲ್ಲ. ನನಗೆ ಏನು ಸಿಗ್ತದೆ ಅದು ನಾನು ತಿಂತಾಯಿದ್ದೆ. ಫಸ್ಟ್ ಆಫ್ ಆಲ್ ಹಿಮಾಚಲಲ್ಲಿ ಲೇಲದಾಕ್ ಮಾಡುವಾಗ ಬೇರೆಯವ್ರು ಏನು ಮಾಡ್ತಾರೆ, ಡೈಮೋಕ್ಸ್ ಟ್ಯಾಬ್ಲೆಟ್ ತೊಗೊಳ್ತಾರೆ, ಇಲ್ಲಾಂದರೆ ಆಕ್ಸಿಜನ್ ಸಿಲಿಂಡರ್ ತೊಗೊಂಡು ಹೋಗ್ತಾರೆ. ಬಟ್ ನಾನೇನು ಮಾಡ್ತಾಯಿದ್ದೆ ಅಂದರೆ ಅಲ್ಲಿ ಲೋಕಲ್ ಅವ್ರು ಏನು ಮಾಡ್ತಾರೆ, ಅದು ನಿಮ್ಮದು ಕರ್ಪೂರ ಅದು ಯೂಸ್ ಮಾಡ್ತಾರೆ. ಇಲ್ಲ ಅಂದರೆ ಏನು ಮಾಡೋದು ಅಂದರೆ ಆಕ್ಸಿಜನ್ ಪ್ರಾಬ್ಲಮ್ ಆಗ್ತದೆ, ಆವಾಗ ಅವರು ಕರ್ಪೂರ ಸ್ಮೆಲ್ ಮಾಡ್ತಾರೆ. ಇಲ್ಲಾಂದರೆ ಬೆಳ್ಳುಳ್ಳಿ ಇರ್ತದಲ್ಲ ಅದನ್ನು ನೀರಿಗೆ ಹಾಕಿ ಅದು ನೀರು ಕುಡಿತಾರೆ, ಅದು ಆಕ್ಸಿಜನ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಲೋಕಲ್ ಅವ್ರು ಏನು ಮಾಡ್ತಿದ್ರು ಅದನ್ನು ಮಾಡ್ತಿದ್ರು. ಅದು ಮಾಡ್ತಿದ್ರೆ ಪ್ರಾಬ್ಲಮ್, ಆಕ್ಸಿಜನ್ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನನಗೆ ಯಾವ ಥರ ಅಂದರೆ ಲೋಕಲ್ ಮೆಡಿಸಿನ್ ಏನಿದೆ ವಿದೌಟ್ ಕೆಮಿಕಲ್ ಅದು ನನಗೆಲ್ಲ ಗೊತ್ತು, ಅದನ್ನಷ್ಟು ಕೇಳ್ತಿದ್ದೀನಿ. ಅಂದರೆ ಇವನ್ ನನಗೆ ಜ್ವರ ಬಂದರೂ ನಾನು ಟ್ಯಾಬ್ಲೆಟ್ ತೊಗೊಳ್ತಿರ್ಲಿಲ್ಲ. ಸೊ ನನಗೆ ಅದೇ ನ್ಯಾಚುರಲ್ ಆಗಿ ಕ್ಯೂರ್ ಆಗ್ತದೆ. ನಮ್ಮ ಬಾಡಿ ಒಳಗಡೆ ಒಂದು ಪವರ್ ಇದೆ. ಸೊ ಆ ಥರ. ಓಕೆ. ಇವಾಗ ನೀವು ಈ ಒಂದು ಮಾತು ಹೇಳುವಾಗ ನೀವು ಸೈಕ್ಲಿಂಗ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಮಾಡಬೇಕಾದ್ರೆ ಇಂಥದ್ದೇ ಬಾಡಿ ಬಿಲ್ಡ್ ಮಾಡುವಂಥದ್ದು ಅಥವಾ ಈ ಥರ ನಾವು ಡಯೆಟಲ್ಲಿ ಇರಬೇಕು, ಈ ಥರ ಬಾಡಿ ಬಿಲ್ಡ್ ಮಾಡಿದರೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಸೈಕ್ಲಿಂಗಿಗೆ ಹಾಗೇನಾದರೂ ರೂಲ್ಸ್ ಇದೆಯಾ ಅಥವಾ ಈ ಥರ ಸ್ಟ್ರಕ್ಚರ್ಸ್ ಇರಬೇಕು ಅನ್ನುವಂಥದ್ದು ಇದೆಯಾ? ಅದೊಂದು ಟ್ರೆಂಡ್ ಆಗಿ ನಿಮಗೆ ಬಾಡಿ ಈ ಥರ ಇರಬೇಕು, ಫುಡ್ ಆ ಥರ ಇರಬೇಕು, ಯಾವುದೇ ರೂಲ್ಸ್ ಇಲ್ಲ. ಬಟ್ ಅದೊಂದು ಟ್ರೆಂಡ್.
ಹಾಗೆ. ಬಟ್ ನಿಮಗೆ ಮಾಡೋದು ತಲೆಯಲ್ಲಿದ್ದರೆ, ಸೊ ಧ್ಯೇಯ ಇದ್ದರೆ ಯಾವುದು ಇಂಪಾಸಿಬಲ್ ಅಲ್ಲ. ಸೊ ಅಂದರೆ ನೀವು ಇವಾಗ ನೋಡ್ತೀರಾ ತುಂಬ ಸೈಕಲ್, ಇವಾಗ ನಾರ್ಮಲ್ ಕಾಮನ್ ಮ್ಯಾನ್ ಇದ್ದಾರೆ, ನೀವು ರಿಕ್ಷಾ ಬಿಡ್ತಾರೆ ಡೆಲ್ಲಿಯಲ್ಲೆಲ್ಲ, ಸೈಕಲ್ ರಿಕ್ಷಾ, ಅವ್ರು ಯಾವ ರೀತಿ ಡಯಟ್, ಅವ್ರಿಗೆ ಡಯಟ್ ಇಲ್ಲ, ಅವ್ರಿಗೆ ಏನು ಸಿಗ್ತದೆ ತಿಂತಾರೆ. ಸೊ ಅವರಿಂದ ನಾವು ಇನ್ಸ್ಪಿರೇಷನ್ ತೊಗೋಬೋದು. ಸೊ ಅವ್ರಿಗೆ ಯಾವ ರೀತಿ ಡಯಟ್ ಇಲ್ಲ, ಏನು ಲೋಕಲ್ ಸಿಗ್ತದೆ ಅಷ್ಟು ತಿಂತಾರೆ. ಓಕೆ, ಇವಾಗ 14 ರಾಜ್ಯವನ್ನು ಸುತ್ತಿದ್ದೀರಿ. ಸೊ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಫುಡ್ ಸಿಸ್ಟಮ್ ಇರುತ್ತೆ, ಒಂದೊಂದು ಊರಲ್ಲಿ ಒಂದೊಂದು ಫುಡ್. ನಿಮಗೆ ಹೇಳ್ತಾ ಇದ್ದ ನನಗೆ ಫುಡ್ ಸಿಗೋದೇ ಕಷ್ಟ. ಅದೇ ಇವಾಗೇನು ಎಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲಿ ಹೋಗಿ ಫುಡ್ ತಗೊಳ್ತಾ ಇದ್ವಿ ಅಂತ. ಸೊ ಅಡ್ಜಸ್ಟ್ ಆಗ್ತಾ ಇದ್ರ ಆಯಾ ಒಂದು ರಾಜ್ಯಕ್ಕೆ ಅಂತ? ಇಲ್ಲ, ಅಂದರೆ ದೇವಸ್ಥಾನ ಮತ್ತು ಮನೇಲಿ ಕೊಡೋ ಫುಡ್ ಅವ್ರು ನ್ಯಾಚುರಲ್ ಆಗಿರ್ತದೆ, ಮಸಾಲ ಕಮ್ಮಿ ಹಾಕಿರ್ತಾರೆ. ಸೊ ಅದು ಬಟ್ ನನಗೆ ಯು ಪಿಯಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಮಸಾಲ ಜಾಸ್ತಿ. ಸೊ ನನಗೆ ಮಸಾಲ ಅಷ್ಟಿದಾಗಲ್ಲ. ಬಟ್ ನೇಪಾಳಲ್ಲಿ ತುಂಬ ಟೇಸ್ಟಿಯಾಗಿತ್ತು ಫುಡ್. ಯಾಕೆಂದರೆ ಅವ್ರು ಮನೇಲಿ ಮಾಡೋದು. ನನಗೆ ತಾಮ್ರ ಪ್ಲೇಟಲ್ಲಿ, ಅವರು ಗೆಸ್ಟ್ ಬಂದರೆ ತಾಮ್ರ ಪ್ಲೇಟಲ್ಲಿ ಊಟ ಕೊಡ್ತಾರೆ. ಸೊ ನನಗೆ ತಾಮ್ರ ಪ್ಲೇಟಲ್ಲಿ ಕೊಡ್ತಾಯಿದ್ರು, ಅದು ತುಂಬ ಟೇಸ್ಟ್. ಓಕೆ, ಇಂಡಿಯನ್ಸ್ ಅಂತ ಅನ್ನುವಾಗ ಅವರಲ್ಲಿ ಯಾವ ಥರ ಒಂದು ಭಾವನೆ ಇತ್ತು ಅಂತ? ಆ್ಯಕ್ಚುಲಾಗಿ ನೋಡಿ, ನೇಪಾಳಲ್ಲಿ ನನಗೆ ಏನಾಗಿ ಬೇಜಾರಾಯ್ತು ಅಂದರೆ, ಅವರು ನಮ್ಮ ಇಂಡಿಯನ್ಸ್ ಹೋದಾಗ ತುಂಬ ನಮಗೆ ಒಳ್ಳೆ ಟ್ರೀಟ್ ಮಾಡ್ತಾರೆ. ಅದೇ ಅವರು ಇಲ್ಲಿ ಬಂದರೆ ಅವ್ರಿಗೆ ನಾವು ಇನ್ಸಲ್ಟ್ ಮಾಡ್ತೀವಿ, ಅವ್ರಿಗೆ ನಾವು ಚೈನೀಸ್ ಹೇಳ್ತೇವೆ, ಏನೋ ವರ್ಡ್ಸ್ ಹೇಳ್ತೇವೆ. ಸೊ ಅವರು ಇಲ್ಲಿ ಬಂದಾಗ ತುಂಬ ಅವ್ರನ್ನ ಇದು ಮಾಡ್ತೀವಿ. ಇವಾಗ ಗೋರ್ಖಾ ಬರ್ತಾರೆ ಮನೆಗೆ ದುಡ್ಡು ಕೇಳಲಿಕ್ಕೆ, ಅವ್ರನ್ನ ಓಡಿಸ್ತೀವಿ. ಸೊ ಅವ್ರ ಕಂಟ್ರಿಗೆ ಹೋದಾಗ ತುಂಬ ಖುಷಿಯಾಗಿ, ತುಂಬ ಆತ್ಮೀಯವಾಗಿ ನಮ್ಮನ್ನು ಊಟ ಕೊಟ್ಟು, ಅಥವಾ ಯಾವುದೇ ಅವ್ರಿಗೆ ಇಂಡಿಯನ್ಸ್ ಅಂದರೆ ತುಂಬ ಪ್ರೀತಿ. ಬಟ್ ನಾವು ಅವ್ರಿಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಅದು ಇವಾಗ ಪ್ರಾಬ್ಲಮ್. ಅಂದರೆ ನಮ್ಗೆ ಏನಾಗಿದೆ ಅಂದರೆ ತಮಾಷೆ ಮಾಡೋದು. ಇವಾಗ ನಾರ್ತ್ ಇಂಡಿಯನ್ ಸೌತ್ಗೆ ಬಂದರೆ ಅವ್ರಿಗೆ ತಮಾಷೆ ಮಾಡ್ಕೊಳ್ಳೋದು, ಸೌತ್ ಅವರು ನಾರ್ತ್ಗೆ ಹೋದರೆ ಅವ್ರವ್ರು ತಮಾಷೆ ಮಾಡ್ಕೊಳ್ಳೋದು. ಏನಂದರೆ ಇಂಡಿಯಾದಲ್ಲಿ ಯುನಿಟಿ ಇಲ್ಲ, ಜಾತಿ ಇರ್ಬೋದು, ಸ್ಟೇಟ್ ಇಟ್ಕೊಂಡು ನಾವು ತಮಾಷೆ ಮಾಡ್ತಿರ್ತೀವಿ. ಅದು ಸ್ಟಾಪ್ ಆಗಬೇಕು ಆ್ಯಕ್ಚುಲಿ. ಓಕೆ, ಈಗ ನೇಪಾಳದಲ್ಲಿ ನೀವು ಹೋದಾಗ ಯಾವ ಥರ ಟ್ರೀಟ್ ಮಾಡಿದ್ರು ನಿಮ್ಮನ್ನು? ಯಾವ ಥರ ಅವರಿಗೆ ಒಂದು ಇಂಡಿಯನ್ಸ್ ಅಂದಾಗ ಇವ್ರು ಈ ಥರ ಅನ್ನೋ ಯಾವ ಥರ ಮನೋಭಾವನೆ ಇತ್ತು ಅನ್ನುವಂಥದ್ದು? ಆ್ಯಕ್ಚುಲಿ ಅವ್ರ ಫ್ಲ್ಯಾಗ್ ನೋಡಿ ನನ್ನ ಕರೀತಾ ಇದ್ರು. ಅಂದರೆ ಅವರು ಇಂಡಿಯಾದಿಂದ ಬಂದಿದ್ದಾರೆ, ನೇಪಾಳಿ ಭಾಷೆ ನಂಗೆ ಸ್ವಲ್ಪ ಅರ್ಥ ಆಗ್ತದೆ. ಸೊ ಇಂಡಿಯಾದಿಂದ ಬಂದಿದ್ದಾರೆ ಅಂತೆಲ್ಲ ಹೇಳಿ ಕರೆದು ಕೂತ್ಕೊಂಡು, ಮತ್ತು ಅವ್ರು ಎಕ್ಸಾಂಪಲ್ ಕೊಡ್ತಿದ್ದು ಪುಷ್ಕರ್ ಶಾ. ನನಗೆ ಪುಷ್ಕರ್ ಶಾ ಯಾರು ಅಂತ ಗೊತ್ತಿರಲಿಲ್ಲ. ಸೊ ಅವರಲ್ಲಿ ನಮ್ಮ ಊರಲ್ಲಿ ಒಬ್ಬ ಇದ್ದ ಪುಷ್ಕರ್ ಶಾ ಅಂತ, ಅವನು ಪೂರಾ ವರ್ಲ್ಡ್ಗೆ ಸುತ್ತಿದ್ದಾನೆ ಅಂತ. ಅವರು ಖುಷಿಯಾಗಿ ನನಗೆ ಕೂಡ ಅವ್ರ ಮನೆಯವ್ರ ಥರ ಊಟ ಎಲ್ಲ ಕೊಟ್ಟೋದು ಹಾಗೆ. ಮತ್ತು ನಾನು ಸಾಧುವರು ಇರ್ತಾರಲ್ಲ, ಅವ್ರ ಜೊತೆಗೆ ಊಟ ಎಲ್ಲ ಮಾಡಿದ್ದೀನಿ, ಅವರು ಕೊಟ್ಟಿದ್ದಾರೆ ನನಗೆ. ಓಕೆ, ಸೊ ಅವರು ತುಂಬ ವ್ಯಾಲ್ಯೂ ಕೊಟ್ಟರು ಇಂಡಿಯನ್ಸಿಗೆ ಅಂತ ಹೇಳುವಂಥದ್ದು. ಸೊ ಅದೇ ಡೆಡ್ ಆಪೋಸಿಟ್ ಆಗಿತ್ತು ಭೂತಾನಲ್ಲಿ. ಅಲ್ಲ, ಒಳಗಡೆ ಹೋದ್ರೆ ಇನ್ನೂ ಚೆನ್ನಾಗಿರ್ತಾರೆ. ಬಟ್ ಅದು ಗೌರ್ಮೆಂಟ್ ಅಫಿಷಿಯಲ್ಸ್, ಅವ್ರಿಗೆ ತಲೆಯಲ್ಲಿ ಸ್ವಲ್ಪ ಇರುತ್ತೆ ಅಷ್ಟೇ. ಬಟ್ ಒಳಗಡೆ ಹೋದರೆ ತುಂಬ ಒಳ್ಳೆಯವರು ಇರ್ತಾರೆ. ಭೂತಾನಲ್ಲೂ ಅಂದರೆ ಒಬ್ಬರು ನನಗೆ ಹಾಳು ಮಾಡಿದ್ರು ಅಂತ ನಾನು ಇಡೀ ದೇಶವನ್ನು ದೂರಕ್ಕೆ ಆಗೋದಿಲ್ಲ. ಬಟ್ ಒಬ್ಬರು ಇಬ್ಬರಿಂದ ಅಷ್ಟಾಗಿದೆ ಅಷ್ಟೇ. ಬಟ್ ಇಡೀ ಭೂತಾನ್ ಕೆಟ್ಟದಲ್ಲ, ಭೂತಾನಲ್ಲಿ ಒಳಗಡೆ ಒಳ್ಳೆಯವರಿರ್ತಾರೆ ಹಾಗೆ. ಓಕೆ, ಇವಾಗ 14 ಜಿಲ್ಲೆಗಳನ್ನು ಸುತ್ತಿಯಾಗಿದೆ. ಸೊ ಅಲ್ಲಿಯ ಒಂದು ನೇಚರ್ ಆಗಿರ್ಬೋದು, ಅಲ್ಲಿಯ ಟ್ರೆಡಿಷನ್ ಆಗಿರ್ಬೋದು, ಸೊ ನಿಮಗೆ ತುಂಬ ಖುಷಿ ಕೊಟ್ಟಿರುವಂತಹ ರಾಜ್ಯ ಯಾವುದು ಅಂತ? ಖುಷಿ ಕೊಟ್ಟಿದ್ದು ನೇಚರ್ ವೈಸ್ ನನಗೆ ಹಿಮಾಚಲ್, ಉತ್ತರಾಖಂಡ್. ಮತ್ತು ಹೆಲ್ಪ್ ಮತ್ತು ಜನ ವೈಸ್ ನೋಡಿದರೆ ಉತ್ತರ ಪ್ರದೇಶ ಮತ್ತು ಪಂಜಾಬ್, ಹರಿಯಾಣ, ಇದೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿರೋ ಸ್ಟೇಟ್. ಬಟ್ ನೇಚರ್ ವೈಸು ಹಿಮಾಚಲ್ ಮತ್ತು ಉತ್ತರಾಖಂಡ್. ಮತ್ತು ಜನ, ಹಳ್ಳಿ, ವಿಲೇಜಲ್ಲಿ ತುಂಬ ಕ್ಲೀನ್ ಆಗಿದೆ ಯಾವ 2 ಪ್ಲೇಸಲ್ಲಿ. ಮತ್ತು ಅವರವರ ಸಂಸ್ಕೃತಿನ ಅವರು ಉಳಿಸ್ಕೊಂಡಿದ್ದಾರೆ. ಹರಿಯಾಣದಲ್ಲೂ ಹಾಗೆ, ನೀವು ಎಷ್ಟೇ ದೊಡ್ಡ ಮನೆ ಇದ್ದರೂ ಅಲ್ಲಿ ಎಮ್ಮೆ ಸಾಕ್ತಾರೆ. ಅದೇ ಈ ಸೈಡಲ್ಲಿ ಎಮ್ಮೆ ಸಾಕಿದರೆ ಅವರಿಗೆ ಏನು ಹೇಳ್ತಾರೆ, ಅವನು ಅನ್ಎಜುಕೇಟೆಡು ಆ ಥರ ಗವಾರ ಅಂತಾರೆ ಹಾಗೆ. ಬಟ್ ಅವ್ರ ಸಂಸ್ಕೃತಿನ ಬಿಟ್ಟಲಿಲ್ಲ. ಅವರ ಮನೇಲಿ ಎಮ್ಮೆ ಇದೆ, ಅವರು ಯಾವ ಥರ ಮೊದಲು ಏನು ಟ್ರೆಡಿಷ್ನಲ್ ಊಟ ತಿಂತಿದ್ದೆ ಅದನ್ನೇ ತಿಂತಾರೆ. ಇವಾಗ ನಮ್ಮ ಊರಲ್ಲಿ ಹೇಗೆ ಆಗಿದೆ ಅಂದರೆ, ಈ ಹೊರಗಡೆದು ಫುಡ್ ಏನಿದೆ ಅದಕ್ಕೆ ಜಾಸ್ತಿ ವ್ಯಾಲ್ಯೂ, ಅದರಲ್ಲಿ ತುಂಬ ವಿಷ ಇದೆ. ಸೊ ನಮ್ಮ ಇಂಡಿಯನ್ ಫುಡ್ ಏನಿದೆ ಅದು ಆ್ಯಕ್ಚುಲಿ ಸೈಂಟಿಫಿಕ್ ಫುಡ್ ಅದು. ಸೊ ನಮಗೆ ಅದೇನಾಗಿದೆ ಅಂದರೆ ಸ್ಟೈಲ್ ಆಗಿದೆ ಅದು. ಈಗ ನಾವು ಇಂಡಿಯನ್ ಫುಡ್ಡನ್ನು ನಾವು ಮರಿತಾ ಇದ್ದೀವಿ. ಓಕೆ, ಇವಾಗ ನೀವು ಹೇಳಿದ್ರಿ ಆಯಾಯ ಸಂಸ್ಕೃತಿಯನ್ನು ನಾರ್ತ್ ಅವರು ಉಳಿಸ್ಕೊಂಡು ಬಂದಿದ್ದಾರೆ ಅಂತ. ಸೊ ಇವತ್ತು ನೀವು ಇಲ್ಲಿದ್ದೀರಾ. ಸೊ ಇಲ್ಲಿಯ ಜನತೆಯಲ್ಲಿ ಅಂದರೆ ನೀವು ಇಲ್ಲಿ ಇದ್ದಾಗ ಇಲ್ಲಿಯ ಜನರು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ, ನಿಮ್ಮನ್ನು ಯಾವ ಥರ ಗುರುತಿಸ್ತಾ ಇದ್ದಾರೆ ಅನ್ನುವಂಥದ್ದು? ನನಗೆ ಆ್ಯಕ್ಚುಲಿ ಉಡುಪಿಯಿಂದ ಬಂದು ತುಂಬ ಮಂದಿ ಹೆಲ್ಪ್ ಮಾಡಿದ್ದಾರೆ ನನಗೆ. ಅಂದರೆ ಇಮೋಷ್ನಲ್ ಆಗಿರ್ಬೋದು, ಫೈನಾನ್ಷಿಯಲಿ ತುಂಬ ಮಂದಿ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ. ಮತ್ತು ಉಡುಪಿ ಸೈಡಿಂದ ತುಂಬ ಹೆಲ್ಪ್ ಬಂದಿದೆ ನನಗೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನನ್ನ ಸಪೋರ್ಟ್ ಮಾಡಿ ಅವ್ರದ್ದು ಪೇಜಲ್ಲೆಲ್ಲ ಹಾಕಿ ಆ ಥರ ತುಂಬ ಹೆಲ್ಪ್ ಮಾಡಿದ್ದಾರೆ ಉಡುಪಿ ಸೈಡ್. ಓಕೆ, ಇವಾಗ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇವಾಗ 1 ಸೆಕೆಂಡಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಹೋಗುತ್ತೆ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ ಅಷ್ಟೇ. ಓಕೆ, ಇವಾಗ ನೀವು ಮಾಡುವಂಥ ಪ್ರತಿಯೊಂದು ನಿಮ್ಮ ಜರ್ನಿಯ ಬಗ್ಗೆ, ಸೈಕ್ಲಿಂಗ್ ಮಾಡುವಂಥ ವಿಜುವಲ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅಥವಾ ನೀವು ಹಾಕುವಂಥ ಥಾಟ್ಸ್ಗಳೇನಿದೆ ಅದಕ್ಕೆ ಯಾವ ಥರ ಲೈಕ್, ಕಮೆಂಟ್ಸು, ಯಾವ ಥರ ಜನರು ಯಾವ ಥರ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ? ಜನರಿಗೆ ಯಾವ ಥರ ಅಂದರೆ, ಕೆಲವರು ಹೇಳ್ತಾರೆ ನನಗೆ ಖುಷಿಯಾಗಿದೆ ಈ ಥರ ನೀವು ಸೈಕ್ಲಿಂಗ್ ಮಾಡ್ತಾಯಿದ್ದೀರಾ. ಸೊ ನಮ್ಮದೊಂದು ಡ್ರೀಮು
ಬಟ್ ನೀವು ಸ್ಟಾಪ್ ಮಾಡಬೇಡಿ, ನೀವು ಅದನ್ನು ಮಾಡ್ತಿದ್ದೀರ, ನಮ್ಗೆ ಮಾಡೋಕ್ಕಾಗಲ್ಲ, ನೀವು ಅದನ್ನು ಕಂಟಿನ್ಯೂ ಮಾಡಿ, ಆ ಥರ ಮೋಟಿವೇಟ್ ಮಾಡ್ತಿದ್ದಾರೆ. ಓಕೆ, ಇನ್ನೊಂದು ಪ್ರಶ್ನೆ, ಈಗ ಸೈಕ್ಲಿಂಗ್ ಮಾಡ್ತೀರಾ ಸರಿ, ಸಾಕಷ್ಟು ರಾಜ್ಯಗಳನ್ನು ಸುತ್ತಬೇಕು, ರಾಜ್ಯದಲ್ಲಿರುವಂಥ ಜಿಲ್ಲೆಗಳನ್ನು ಸುತ್ತಬೇಕು. ಸೊ ಏನಾಗುತ್ತೆ ಅಂದರೆ ಒಂದು ಸೈಕಲ್ ಈಗ ನೀವು ತಗೊಂಡಿದ್ದೀರಿ ಎಕ್ಸಾಂಪಲ್ ಅಂದರೆ ಅದು ಎಷ್ಟು ಕಿಲೋಮೀಟರ್ವರೆಗೆ ಬರುತ್ತೆ ಆ ಸೈಕಲ್ ಇರುತ್ತೆ ಅಂತ? ಸೈಕಲ್ ಲೈಫು ಕಿಲೋಮೀಟ್ರಲ್ಲಿ ಇರೋದು, ಟೈರ್ ಬೇಗ ಇದಾಗುತ್ತೆ, ಏನಾಗುತ್ತೆ ಅದ್ರ ಸವಿದು ಹೋಗುತ್ತದೆ. ಸೊ ಅದು ಇಟ್ಕೊಂಡಿರ್ತೀರ ಎಕ್ಸ್ಟ್ರಾ ಟೈರ್? ನಂತರ ಮಿಡ್ಲಲ್ಲಿ ದುಡ್ಡಿರಲಿಲ್ಲ, ಅದರಲ್ಲಿ ಮ್ಯಾನೇಜ್ ಮಾಡ್ತಿದ್ದೆ, ಪಂಚರ್ ಆದಾಗ ಪಂಚರ್ ಹಾಕಿ. ಬಟ್ ಯಾವತ್ತು ದುಡ್ಡಿದ್ರೆ ನಾನು ಆಗ್ತಿದ್ದೆ, ಅಂದರೆ ಒಂದು ಟೈರ್ ಅದು ಕಾಸ್ಟ್ 1000 ರೂಪೀಸ್ವರೆಗೂ ಬರ್ತದೆ. ಸೊ ಎಷ್ಟು 2000 ಕಿಲೋಮೀಟ್ರಿಗೆ ಟೈರ್ ಚೇಂಜ್ ಮಾಡಬೇಕಾಗುತ್ತೆ, ಯಾಕೆಂದರೆ ಅದು ಗ್ರಿಪ್ ಹೋಗ್ತದೆ ಮತ್ತೆ. ಸೊ ಟೈರ್ ಮೇಲೆ ಇರ್ತದೆ, ಬೇರೆಲ್ಲ ಪಾರ್ಟ್ಸ್ ಓಕೆ, ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬ್ರೇಕು ಅದೆಲ್ಲ ಬ್ರೇಕ್ ಆಗ್ತದೆ, ಬ್ರೇಕ್ ಕೇಬಲ್ ಬ್ರಷ್ ಅದು ಚೇಂಜ್ ಮಾಡಬೇಕಾಗ್ತದೆ. ಓಕೆ, ಸೊ ಎಷ್ಟು ಕಿಲೋಮೀಟರ್ 2000 ಕಿಲೋಮೀಟರ್ ಪರ್ 2000 ಕಿಲೋಮೀಟ್ರಿಗೆ ನೀವು ಚೇಂಜ್ ಮಾಡಬೇಕಾಗತ್ತೆ. ಸೊ ಇವಾಗ ಎಷ್ಟು ಟೋಟಲ್ ಸೈಕಲ್ಸನ್ನು ಚೇಂಜ್ ಮಾಡಿದ್ದೀರಿ? ಸುಮಾರು 9400 ಕಿಲೋಮೀಟರ್ ಕ್ರಮಿಸಿ ಆಗಿದೆ. 3 ಸೈಕಲ್ ಅಂದರೆ ಫಸ್ಟ್ ನಂದೇ ಓನು, ಅದು ನಾನು ಸ್ವಲ್ಪ ಮಾಡಿಫಿಕೇಷನ್ ಎಲ್ಲ ಮಾಡಿದೆ. ಮತ್ತು ಸೆಕೆಂಡ್ ಇದು ನಮ್ಮ MLA ಕೊಟ್ಟದ್ದು. ಥರ್ಡ್ ಬಂದುಬಿಟ್ಟು ನಾನು ಶಿಲಿಗುರಿಯಲ್ಲಿರುವಾಗ, ನಂದು ವೆಸ್ಟ್ ಬೆಂಗಾಲಲ್ಲಿ ನೇಪಾಳೆಲ್ಲ ಮುಗಿಸಿ ಶಿಲಿಗುರಿಗೆ ಬಂದಿದ್ದೆ. ಅಲ್ಲಿ ನಂದು ಇಂಟರ್ವ್ಯೂ ತೆಗೆದಿದ್ದರು. ಸೊ ಇಂಟರ್ವ್ಯೂವಲ್ಲಿ ಏನಾಯ್ತಂದರೆ, ಆ ಇಂಟರ್ವ್ಯೂ ಬಗ್ಗೆ ನೆಕ್ಸ್ಟ್ ಡೇ ಯಾರೋ ನೋಡಿದರು. ಸೊ ನಾವು ಅವ್ರ ಸೈಕಲ್ ಅಂಗಡಿಗೆ ಹೋಗಿದ್ದೆ. ಸೊ ಬರೀ ಒಂದು ಕೆರಿಯರ್ ತೊಗೊಳ್ಳಿಕ್ಕೆ ಹೋದಿದ್ದು, ಕೆರಿಯರ್ ರೇಟ್ ಎನ್ಕ್ವೈರಿ ಮಾಡಲಿಕ್ಕೆ. ಸೊ ಅವ್ರು ಹೇಳಿದ್ರು, ನಾನು ನಿಮ್ಮನ್ನು ಇಂಟರ್ವ್ಯೂವಲ್ಲಿ ನೋಡಿದ್ದೇನೆ, ನೀವು ಶ್ರವಣ್ ಅಲ್ಲ? ಹೌದು ಅಂದೆ. ಸೊ ಅವ್ರು ಹೇಳಿದರು, ನಿಮಗೆ ಕೆರಿಯರ್ ಬೇಕಾ? ಹೌದು ಅಂದೆ. ಅದು ಹೇಳಿ ನಾನು ಕಾಸ್ಟ್ ಹೇಳಿ ದುಡ್ಡು ಬೇಡ, ನಾನು ನಿಮಗೆ ಸ್ಪಾನ್ಸರ್ ಮಾಡ್ತಿದ್ದೀನಿ ಕೆರಿಯರ್ ಅಂದರು. ಆಮೇಲೆ ಏನೂ ಗೊತ್ತಿಲ್ಲ ಅಂದರೆ ಅದು ಫಸ್ಟ್ ಸೆಕೆಂಡ್ ಸೈಕಲ್ ಸಾಕ್ ಅಬ್ಸರ್ವರ್ ಲಾಕ್ ಆಗಿತ್ತು, ಅಂದರೆ ಟೈಟ್ ಆಗಿತ್ತು. ಸೊ ಜಸ್ಟ್ ಬಾಯಿ ತಪ್ಪಿಗೆ ನಾನು ಪ್ಲ್ಯಾನ್ ಮಾಡೋ ರಿಪೇರಿ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ, ಯಾಕೆಂದ್ರೆ ಅಷ್ಟು ದುಡ್ಡಿಲ್ಲ. ಸೊ ಬಾಯಿ ತಪ್ಪು ಏನೋ ಬಂತು, ಸರ್ ಇದ್ರ ರಿಪೇರಿ ಕಾಸ್ಟ್ ಎಷ್ಟಾಗ್ತದೆ ಅಂತ. ಸೊ ಅವ್ರು ಹೇಳಿದರು, ಇರಿ ನಾನು ಹೇಳ್ತೇನೆ ಅಂತ ಹೇಳಿ ಯಾರಿಗೂ ಎಲ್ಲ ಕಾಲ್ ಮಾಡಿದರು. ಅರ್ಧ ಗಂಟೆ ಆದಮೇಲೆ ನಾನು ಈಗ ಸೈಕಲ್ ಚೆಕ್ ಮಾಡ್ತಾ ಇದ್ದೆ. ಹೇಳಿ, ಇದು ಸೈಕಲ್ ತುಂಬ ಚೆನ್ನಾಗಿದೆ ಅಂತ, ಈಗ ಇರೋ ಸೈಕಲ್. ಸೊ ಅವ್ರು ಹೇಳಿದ್ರು, ಇದು ನಿಮಗೆ ಬೇಕಾ ಅಂದರು. ಸೊ ನಾನು ಅಂದೆ, ಇಲ್ಲ ನನಗೆ ಇವಾಗ ದುಡ್ಡಿಲ್ಲ ಅಂತ. ಅವರು ಹೇಳಿದ್ರು, ಇದನ್ನು ನಾನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅಂದರೆ. ಆಮೇಲೆ ಅವರು ತುಂಬ ಕಂಪ್ನಿತೆಲ್ಲ ಮಾತಾಡಿದ್ರು ಸ್ಪಾನ್ಸರ್ಗೆಲ್ಲ. ಸೊ ಯಾರೂ ರೆಡಿ ಇರಲಿಲ್ಲ. ಮತ್ತು ಅಲ್ಲಿ ಅವರು ಸೈಕಲ್ಲು ಕೆರಿಯರ್ ಎಲ್ಲ ನನಗೆ ಗಿಫ್ಟ್ ಕೊಟ್ಟಿದ್ದರು. ಅದೇ ಒಂದು ಬೆಸ್ಟ್ ಮೂಮೆಂಟ್. ಯಾರು ಅಂತ ಗೊತ್ತಿಲ್ಲ, ಯಾಕೆ ನಮ್ಮೂರಲ್ಲಿ ನಾನು ತುಂಬ ಸೈಕಲ್ ಅಂಗಡಿ ಇರ್ಬೋದು, ಸೈಕಲ್ ಕ್ಲಬ್ ಇರ್ಬೋದು, ಯಾರೆಲ್ಲ ಸೈಕ್ಲಿಂಗಲ್ಲಿ ಇದ್ದಿದ್ದಾರೆ ಎಲ್ಲರ ಹತ್ರ ಸ್ಪಾನ್ಸರ್ ಕೇಳಿ ಹೆಲ್ಪ್ ಕೇಳೋ ಯಾರೂ ನನಗೆ ರಿಪ್ಲೈ ಕೊಡಲಿಲ್ಲ. ಬಟ್ ಅವ್ರು ಯಾರೋ ಒಂದು ಊರವ್ರು ನನಗೆ ಬಂದು ಸೈಕಲ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದು ಕಾಸ್ಟ್ ಆಲ್ಮೋಸ್ಟ್ 14-15 ಸಾವಿರ ಇದೆ ಅದಕ್ಕೆ. ಸೊ ಅದನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದೆ. ನಾನು ಮಾಡ್ತಿರೋ ಕೆಲಸಕ್ಕೆ ಏನೋ ಒಂದು ಕ್ರೆಡಿಟ್ ಕೊಟ್ಟಾಗೆ ಆಯ್ತು ಅದು. ಓಕೆ, ಇವಾಗ ಕೊನೆಯದಾಗಿ ಯಾವ ಥರ ನಿಮಗೆ ಒಂದು ಕಡೆಯಿಂದ ಹೆಲ್ಪ್ ಬೇಕು, ಇನ್ನೊಂದು ಕಡೆ ನಿಮ್ಮ ಗೋಲ್ ರೀಚ್ ಆಗಬೇಕು, ಎರಡು ಕೂಡ ಬ್ಯಾಲೆನ್ಸ್ ಆದರೆ ಮಾತ್ರ ಸಕ್ಸಸ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವ ಥರ ಜನತೆ ಜೊತೆ ನೀವು ಕೇಳ್ಕೊತಿದ್ದೀರಾ, ಯಾವ ಥರ ನಿಮಗೆ ಒಂದು ಸಪೋರ್ಟ್ ಬೇಕು ಅನ್ನುವಂಥದ್ದು? ಸಪೋರ್ಟ್ ಅಂದರೆ ಸ್ವಲ್ಪ ಜನ ಇಮೋಷ್ನಲಿ ಸಪೋರ್ಟ್ ಮಾಡ್ತಾರೆ. ಸೊ ಅದು ತುಂಬ ಅಲ್ಲ ಇವಾಗ ನೆಕ್ಸ್ಟ್ ನಿಮ್ಮ ಒಂದು ಈಗಾಗಲೇ ಎಷ್ಟೋ ಜನ ಗೊತ್ತಿಲ್ಲ ಜನರಿಗೆ ಯಾರು ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಈಗ ಸ್ವಲ್ಪ ಮಟ್ಟಿಗೆ ನೀವು ಯಾರು ಅನ್ನುವಂಥದ್ದು ಗೊತ್ತಾಗ್ತಾ ಬರ್ತಾ ಇದೆ. ಆ ಕಾರಣಕ್ಕಾಗಿ ನಿಮಗೆ ಯಾವ ಥರ ಸಪೋರ್ಟ್ ಜನರಿಂದ ಬೇಕು ಅನ್ನುವಂಥದ್ದು? ಅಂದರೆ ನನಗೆ ಸಪೋರ್ಟ್ ಯಾವ ಥರ ಅಂದರೆ ಇಮೋಷ್ನಲಿ ಇರ್ಬೋದು, ಫೈನಾನ್ಷಿಯಲಿ ಇರ್ಬೋದು, ಯಾರಾದರೂ ರೆಡಿ ಇದ್ದರೆ ಮಾಡಿ. ನಾನು ಅಂದರೆ ನೀವು ಮಾಡಿರೋ ಸಪೋರ್ಟ್ಗೆ ನಾನು ಕ್ರೆಡಿಟ್ ತಂದು ಕೊಡ್ತೇನೆ, ನಮ್ಮ ಊರಿಗೆ ನಾನು ಹೆಸರು ತಂದು ಕೊಡ್ತೇನೆ. ನನಗೆ ಮಾಡುವಷ್ಟು ಶಕ್ತಿ ಇದೆ, ಬಟ್ ಒಂದೇನಂತ ಸ್ಪಾನ್ಸರ್ಶಿಪ್ ಇಲ್ಲ, ಫಿನಾನ್ಷಿಯಲಿ ಅದಕ್ಕೆ ತುಂಬ ದುಡ್ಡು ಬೇಕು, ಅದೇ ಪ್ರಾಬ್ಲಮ್ ಅಂತ ಅಷ್ಟೇ. ಓಕೆ, ನೋಡೋಣ ಮುಂದಿನ ದಿವಸಗಳಲ್ಲಿ ನಿಮಗೆ ಯಾವ ಥರ ಸಪೋರ್ಟ್ ಸಿಗುತ್ತೆ ಅನ್ನುವಂಥದ್ದು. ಯಾಕಂದರೆ ಶ್ರವಣ ಅನ್ನುವಂಥದ್ದು ಸ್ವಲ್ಪ ಜನ ಮಟ್ಟಿಗೆ ಮಾತ್ರ ಇವಾಗ ತಲುಪಿದೆ ಅಂತ ಅಂದ್ಕೊತೀವಿ. ಇನ್ನಷ್ಟು ಸಾಧನೆಗಳು ಮಾಡ್ತಾ ಇದ್ದಂಗೆ ಖಂಡಿತವಾಗಿ ಜನರ ಮನಸ್ಸನ್ನು ತಲುಪಬಹುದು ಅನ್ನೋ ನಿರೀಕ್ಷೆ ಕೂಡ ನಮಗಿದೆ. ಇಲ್ಲಿ ತನಕ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ, ಸೈಕ್ಲಿಂಗ್ ಯಾವ ಥರ ನಿಮ್ಮ ಜರ್ನಿ ಇತ್ತು, ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ ಆ ಜರ್ನಿಯಲ್ಲಿ, ಜೊತೆಗೆ ಯಾರು ಏನೆಲ್ಲ ಮಾಡಿದ್ರಿ, ಯಾವ ಥರ ಸಪೋರ್ಟ್ ಮಾಡಿದ್ರು, ಯಾವ ರಾಜ್ಯ ಎಷ್ಟು ಸಪೋರ್ಟ್ ಮಾಡ್ತು, ದೇಶಕ್ಕೆ ನಾವು ಹೋಲಿಸಿದಾಗ ಯಾವ ದೇಶ ನಿಮಗೆ ಸಪೋರ್ಟ್ ಕೊಡ್ತು, ಯಾವ ಥರ ಟ್ರೀಟ್ ಮಾಡಿದ್ರು, ಒಟ್ಟಾರೆಯಾಗಿ ಹೇಳೋದಾದರೆ ನಿಮಗೊಂದು ಆ ಒಂದು ಸೈಕ್ಲಿಂಗ್ ಅನ್ನೋ ಜರ್ನಿಯಲ್ಲಿ ದೇಶದ ಆಗು ಹೋಗುಗಳ ಜೊತೆಗೆ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅರ್ಥಕೊಂಡಿದ್ದೀರಾ. ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲಿಸಲಿ ಅನ್ನೋದು ಸ್ಪಂದನ ವಾಹಿನಿಯ ಆಶಯ. ಥ್ಯಾಂಕ್ ಯು, ಇಲ್ಲಿ ತನಕ ಬಂದು ಸಾಕಷ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಓಕೆ ವೀಕ್ಷಕರೇ, ಈಗಾಗಲೇ ಶ್ರವಣ್ ಅನ್ನುವಂಥ ಯುವ ಪ್ರತಿಭೆ ಏನಿದ್ದಾನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರದ ಈತ ಒಂದು
ಗೋಲನ್ನ ಇಟ್ಕೊಂಡು ಗುರಿಯನ್ನ ಇಟ್ಕೊಂಡು ಮುನ್ನುಗ್ತಾ ಇದ್ದಾನೆ. ಸೈಕ್ಲಿಂಗ್ ಅನ್ನಲ್ಲಿ ತನ್ನದೇ ಆದ ಹೊಸ ಚಾಪನ್ನ ಮೂಡಿಸಬೇಕು, ದಾಖಲೆಯನ್ನ ಬರಿಬೇಕು ಅಂತ ಮುನ್ನುಗ್ತಾ ಇದ್ದಾರೆ. ಆದರೆ ಅವರಿಗೆ ಸಪೋರ್ಟಿನ ಒಂದು ಕೊರತೆ ಕಾಣ್ತಾ ಇದೆ, ಸಪೋರ್ಟ್ ಸಿಗ್ತಾ ಇಲ್ಲ, ಸ್ಪಾನ್ಸರ್ ಸಿಗ್ತಾ ಇಲ್ಲ ಅನ್ನೋ ಒಂದು ಕೊರತೆ ಕಾಡ್ತಾ ಇದೆ. ಯಾರಾದರೂ ಶ್ರವಣಿಗೆ ಸಪೋರ್ಟ್ ಮಾಡಬೇಕು, ಆತನ ಗುರಿಯನ್ನ ತಲುಪಿಸಲಿಕ್ಕೆ ನಾವು ಕೂಡ ಕೈ ಜೋಡಿಸಬೇಕು ಅಂತ ಇಚ್ಛಿಸುವವರು ದಯಮಾಡಿ ಆತನಿಗೆ ಸಪೋರ್ಟ್ ಮಾಡಿ ಅನ್ನೋದೇ ಸ್ಪಂದನ ವಾಹಿನಿಯ ಒಂದು ಕಳಕಳಿಯ ಆಶಯ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.